नमो नमो भगवते वासुदेवाय। ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ॐ अज्ञानतिमिरान्धस्य ಜ್ಞಾನಾಂಜನಶಲಾಕಯಾ ज्ञानाञ्जनशलाकया ಚಕ್ಷುರುನ್ಮಿಲಿತಂ ಯೇನ चक्षुरुन्मिलितं येन ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ गुरुवे नमः। ಶ್ರೀಲ ಪ್ರಭುಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮಃ ಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತೆ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ नमस्ते ನಮಸ್ತೆ सरस्वती ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ जय श्री चैतन्य ಪ್ರಭು ನಿತ್ಯಾನಂದ प्रभु नित्यानंद ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸ भक्तवृंद ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ हरे हरे राम राम ರಾಮ हरे ಹರೇ हरे। ಹರೇ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಚಾ ಕಲ್ಪತರು ಭ್ರಷ್ಟ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ರಿಗೂ. ನಿನ್ನೆ ತರಗತಿಯಲ್ಲಿ ನಾವು 18ನೇ ಅಧ್ಯಾಯವನ್ನ ಪ್ರಾರಂಭ ಮಾಡಿದ್ವಿ. ಸೊ ಇವತ್ತು 18ನೇ ಅಧ್ಯಾಯ 3ನೇ ಶ್ಲೋಕದವರೆಗೂ ಆಗಿದೆ. ಸೊ ಇವತ್ತು ಮುಂದುವರಿಸ್ತಾ 4ನೇ ಒಂದು ಶ್ಲೋಕವನ್ನ ತಿಳ್ಕೊಳ್ಳೋಣ. ಮೇ ಬಿ ಈ ಒಂದು ನೆಕ್ಸ್ಟ್ ವೀಕ್ ಅಲ್ಲಿ ಅಥವಾ ಅದ್ರ ನೆಕ್ಸ್ಟ್ ವೀಕ್ 10 days ಅಂತ ಇಟ್ಕೊಳ್ಳಿ, ರೌಂಡ್ 10 classes ನಲ್ಲಿ ಈ ಒಂದು ಅಧ್ಯಾಯ ಮುಗಿಯುತ್ತೆ. ನಾವು ಅವಾಗ ಕನ್ಕ್ಲೂಡ್ ಮಾಡ್ತೇವೆ. ಮತ್ತೆ ಜೊತೆಗೆ ಒಂದು ರಿವಿಷನ್ ಅನ್ನ ಮಾಡೋಣ 1ನೇ ಅಧ್ಯಾಯದಿಂದ 18ನೇ ಅಧ್ಯಾಯವರೆಗೂ. ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಯಾರು ಮಿಸ್ ಮಾಡ್ಬೇಡಿ. ಏನಾದ್ರು ಡೌಟ್ಸ್ ಇದ್ರೆ ನಿಮ್ಗೆ ಅಲ್ಲಿ ಕ್ಲಿಯರ್ ಆಗುತ್ತೆ. ಹಾಗಾಗಿ ಮತ್ತೊಂದು 5 days ಅಲ್ಲಿ ಒಂದು ರಿವಿಷನ್ ಅನ್ನ ಮಾಡೋಣ. ಮತ್ತೆ ಏನಾದ್ರು ಒಂದು ವ್ಯಾಕರಣದಲ್ಲಾಗಿರ್ಬಹುದು ಅಥವಾ ಉಚ್ಚಾರಣೆಯಲ್ಲಿ ಆಗಿರಬಹುದು, ಅಥವಾ ಈ ಅನುಷ್ಠುಭ ಛಂದಸ್ ಆಗಿರ್ಬೋದು. ಅನುಷ್ಠುಭ ಅಂದ್ರೆ ಒಂದು 8 ಲೈನ್ ಅದಿರುತ್ತೆ. ತ್ರಿಷ್ಠುಭ ಛಂದಸ್ಸು ಅಂತಂದ್ರೆ ಇದು ಒಂದು 12 ಲೈನ್ ಅದಿರುತ್ತೆ. ಸೊ ಈ ತರ 16 ಲೈನ್ ಅದಿರುತ್ತೆ ಒಂದು. ಸೊ ತ್ರಿಷ್ಠುಭ ಛಂದಸ್ಸು, ಷ್ಠುಭ ಛಂದಸ್ಸು ಅಂದ್ರೆ 3 ರೀತಿಯಾದಂತಹ ಛಂದಸ್ಸು ಭಗವದ್ಗೀತೆಯಲ್ಲಿದೆ. ಒಂದು ರಾಗದಲ್ಲಿ ಕೂಡ ವ್ಯತ್ಯಾಸ ಆಗುತ್ತೆ ಕೆಲವೊಂದು. ಸೊ ಆ ರಾಗಗಳನ್ನ ಕುರಿತು ಮತ್ತೆ ನಾವು ಮನನವನ್ನ ಮಾಡ್ಕೊಳ್ಬಹುದು. ಯಾರೆಲ್ಲ ಬಿಗಿನಿಂಗ್ ಕ್ಲಾಸಸ್ ಅಲ್ಲೇ ಇಲ್ವೋ ಇದ್ರ ಒಂದು ಉಪಯೋಗವನ್ನ ತೆಗೆದುಕೊಳ್ಬಹುದು. ಹಾಗಾಗಿ ಎಲ್ರು ಕೂಡ ಈ ಒಂದು ಜನವರಿ ತಿಂಗಳಲ್ಲಿ ಏನು ಇದು ಮುಕ್ತಾಯ ಹೊಂದುತ್ತೆ, ಎಲ್ರು ನೀವು ಇರ್ರಿ ಅಂತ ಹೇಳ್ತೇನೆ. ಇವತ್ತಿನ ತರಗತಿನ ಪ್ರಾರಂಭ ಮಾಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 4ನೇ ಶ್ಲೋಕ. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ತುಂಬಾನೇ ಸರಳವಾಗಿರುವಂತದ್ದು ಉಚ್ಚಾರಣೆ. ನಿಶ್ಚಯಂ
ಚಕ್ಕೆ ಚವತ್ತಿದೆ. ನಿಶ್ಚಯಂ ಶೃಣು, ಶಕ್ಕೆ ಒಟ್ರ ಸುಳಿದೆ, ಋಷಿರು ಹೇಳ್ಬೇಕು. ಶೃಣು ಮೇ ತತ್ರ, ತ್ಯಾಗೇ ದೀರ್ಘ ಇದೆ, ಗೆಗೆ ತ್ಯಾಗೇ ಭರತ ಸತ್ತಮ. ತ್ಯಾಗೋ ಹಿ ಪುರುಷ ವ್ಯಾಘ್ರ, ಪುರುಷ ನೋಡಿ ಶ ಇದಕ್ಕೆ ಶ ಅಂದ್ರೆ ನಮ್ಮ ಒಂದು ತುದಿ ಮೇಲಿನ ಅಂಗಳಕ್ಕೆ ಹತ್ಬೇಕು. ಪುರುಷ ವ್ಯಾಘ್ರ ದೊಡ್ಡ ಘ ಇದೆ, ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತ, ಕೀರ್ಗೆ ದೀರ್ಘ ಇದೆ, ಸಂಪ್ರಕೀರ್ತಿತ. ಇದ್ರ ಅರ್ಥನ ಕೂಡ ಸರಳವಾಗಿರುವಂಥದ್ದು, ಯಾವುದು ಕೂಡ ಬಿಡಿಸಿ ಇಲ್ಲ, ಎಲ್ಲಾನು ಒಂದೊಂದೇ ಶಬ್ದ ಇರುವಂಥದ್ದು. ಎಲ್ರು ಹೇಳ್ಬೋದು ಅನ್ಕೊಳ್ತೀನಿ. ಓಕೆ ಸರಿ, ಇದರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ನಿಶ್ಚಯಂ, ನಿಶ್ಚಯಂ ಅಂದ್ರೆ ನಿಶ್ಚಿತವಾಗಿ ಅಥವಾ ನಿಶ್ಚಿತ ನಿರ್ಧಾರವನ್ನ. ಶೃಣು ಮೇ ತತ್ರ, ಶೃಣು ಅಂದ್ರೆ ಕೇಳು, ಮೇ ಅಂದ್ರೆ ನನ್ನಿಂದ. ಸೊ ಹೀಗೆ ಈ ಒಂದು ನಿಶ್ಚಿತವಾದ ತೀರ್ಮಾನವನ್ನ ನನ್ನಿಂದ ಕೇಳು ಅಂತ ಹೇಳಿ ಮೊದಲೇ ಚರಣ ಹೇಳುತ್ತೆ. ತ್ಯಾಗೇ ಭರತ ಸತ್ತಮ, ಇಲ್ಲಿ ತತ್ರ ತ್ಯಾಗೇ ಭರತ ಸತ್ತಮ, ತತ್ರ ತ್ಯಾಗೆ ಅಂತ ಹೇಳಿ ಮೇಲಿನ ಲೈನಕ್ಕೆ ಸೆಂಟೆನ್ಸ್ಗೆ ಹೋಗುವಂಥದ್ದು ತತ್ರ ತ್ಯಾಗೆ. ಆ ತತ್ರ ತ್ಯಾಗೆ ಅಂದ್ರೆ ತತ್ರ ಅಂದ್ರೆ ತ್ಯಾಗೆ ಅಂದ್ರೆ ತ್ಯಾಗದ ವಿಷಯದಲ್ಲಿ ಅಂತ ಹೇಳ್ತಾ ಇರುವಂಥದ್ದು. ಯಾರಿಗೆ ಹೇಳ್ತಾ ಇರುವಂತದ್ದೇನ? ಭರತ ಸತ್ತಮ. ಸತ್ತಮ ಅಂತಂದ್ರೆ ಇಲ್ಲಿ ಶ್ರೇಷ್ಠನಾದಂಥವನು. ಯಾರು? ಭರತ ವಂಶದಲ್ಲಿ ಶ್ರೇಷ್ಠನಾದಂಥವನು ಅರ್ಜುನನಿಗೆ ಹೇಳ್ತಾ ಇರುವಂಥದ್ದು. ತ್ಯಾಗೋ ಹಿ ಪುರುಷ ವ್ಯಾಘ್ರ. ತ್ಯಾಗ ಹಿ, ತ್ಯಾಗ ಹಿ ಅಂದ್ರೆ ತ್ಯಾಗ ನಿಜವಾಗಿಯೂ, ಪುರುಷ ವ್ಯಾಘ್ರ ಪುರುಷರಲ್ಲಿ ಸಿಂಹವಾದವನೇ. ಮತ್ತೆ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇರುವಂಥದ್ದು, ಯಾಕಂದ್ರೆ ಇದನ್ನೆಲ್ಲ ಹೇಳ್ತಾ ಇರುವಂಥದ್ದು ಭಗವಂತ. ಸೊ ಪುರುಷ ವ್ಯಾಘ್ರ ಅಂತ ಹೇಳಿ ಕರಿತಾ ಇರುವಂಥದ್ದು ಅರ್ಜುನನಿಗೆ. ಪುರುಷ ವ್ಯಾಘ್ರನೇ, ಪುರುಷರಲ್ಲಿ ವ್ಯಾಘ್ರ ಅಂತ ಹೇಳ್ತಾರೆ ಅಂದ್ರೆ ವ್ಯಾಘ್ರನಾದವನು ಅಂತ ಅಲ್ಲ. ವ್ಯಾಘ್ರ ಅಂದ್ರೆ ಸಿಂಹಕ್ಕೆ ಕರೀತಾರೆ ಇಲ್ಲಿ. ಪುರುಷರಲ್ಲಿಯೇ ಸಿಂಹನಾದವನೇ ಅಂತ ಹೇಳಿ ಕರೀತಾ ಇರುವಂಥದ್ದು ಅರ್ಜುನನಿಗೆ. ತ್ರಿವಿಧ ಸಂಪ್ರಕೀರ್ತಿತ, ತ್ರಿವಿಧ ಅಂದ್ರೆ 3 ವಿಧಗಳಾಗಿವೆ. ಸಂಪ್ರಕೀರ್ತಿತ, ಸಂಪ್ರಕೀರ್ತಿತ ಅಂತಂದ್ರೆ ಇವುಗಳನ್ನ 3 ವಿಧಗಳಾಗಿವೆ ಅಂತ ಘೋಷಿಸಲಾಗಿದೆ ಅಥವಾ ವಿವರಿಸಲಾಗಿದೆ ಅನ್ನೋದನ್ನ ಹೇಳ್ತಾರೆ. ಒಟ್ಟಾರೆ ಏನ್ ಅರ್ಥ ಕೊಡುತ್ತಂದ್ರೆ ಇದು ಪ್ರತಿಯೊಂದು ಚರಣ ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೆ, ತ್ಯಾಗದ ವಿಷಯದಲ್ಲಿ ನನ್ನ ನಿಶ್ಚಿತ ನಿರ್ಧಾರವನ್ನು ಕೇಳು. ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ, ಅಂದ್ರೆ ಈ ತ್ಯಾಗದ ವಿಷಯದಲ್ಲಿ ಕೇಳು, ಪುರುಷದಲ್ಲಿ ಸಿಂಹನಾದವನೇ. ತ್ರಿವಿಧ ಸಂಪ್ರಕೀರ್ತಿತ, ತ್ಯಾಗವು 3 ವಿಧಗಳಾಗಿವೆ. ಒಟ್ಟಾರೆ ಏನರ್ಥ ಕೊಡುತ್ತಂದ್ರೆ, ಓ ಭರತ ವಂಶದಲ್ಲಿ ಶ್ರೇಷ್ಠರಾದವನೇ, ತ್ಯಾಗದ ವಿಷಯದಲ್ಲಿ ನನ್ನ ಸ್ಪಷ್ಟವಾದ ನಿರ್ಣಯವನ್ನ ಕೇಳು. ತ್ಯಾಗವು ನಿಜವಾಗಿಯೂ 3 ವಿಧಗಳೆಂದು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ ಅನ್ನೋದನ್ನ ಭಗವಂತ ಅರ್ಜುನನ್ಗೆ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ವಿಜಯ ಪ್ರಭುಜಿ, ವೆಂಕಟೇಶ್ ಪ್ರಭುಜಿ, ಉಮಾದೇವಿ ಮಾತಾಜಿ, ಶೀಲಾದೇವಿ ಮಾತಾಜಿ, ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ. ವೆಂಕಟೇಶ್ ಪ್ರಭುಜಿ ಹೇಳಿ ಪ್ರಭುಜಿ. ಶ್ಲೋಕ 4. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ, ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ, ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ, ಕೊನೆ ಚರಣ ಹೇಳಿ ಇನ್ನೊಮ್ಮೆ. ಮೊದಲೇದ ನಿಶ್ಚಯಂ ಶೃಣು ಮೇ ತ್ಯಾಗೋ ಹಿ ಪುರುಷ ವ್ಯಾಘ್ರ. ಕೊನೆ ಚರಣ ಮಾತಾಜಿ, 4ನೇ ಚರಣ. ಕೊನೆ ಚರಣ ಅಂದ್ರೆ 4ನೇ ಚರಣ. ಮತ್ತೆ 3 ಒಂದಾಗಾಯ್ತು. ತ್ರಿವಿಧ ಸಂಪ್ರಕೀರ್ತಿತಃ. ಇಲ್ಲ, ಇನ್ನೊಮ್ಮೆ ಹೇಳಿ, ಇನ್ನೊಮ್ಮೆ ಹೇಳಿ. ತ್ರಿವಿಧ ಸಂಪ್ರಕೀರ್ತಿತಃ. ತ್ರಿವಿಧ ನೋಡಿ ಇನ್ನೊಮ್ಮೆ. ತ್ರಿವಿಧ ತ್ರಿವಿಧ ತ್ರಿವಿಧ. ಸರಿ, ನೆಕ್ಸ್ಟ್ ಹೇಳಿ. ಹೇಳ್ಬಿಡ್ತೀನಿ. ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ, ಶಶಿಕಲಾ ಮಾತಾಜಿ ಹೇಳಿ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತ ಸತ್ತಮ ತ್ಯಾಗೋ ಹಿ ಪುರುಷ ವ್ಯಾಘ್ರ ತ್ರಿವಿಧ ಸಂಪ್ರಕೀರ್ತಿತಃ. ಸಂಪ್ರಕೀರ್ತಿತಃ ಸಂಪ್ರಕೀರ್ತಿತಃ. ಪ್ರಕೀರ್ತಿತಃ. ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ. ಹರೇ ಆಯ್ತು ಮಾತಾಜಿ. ಆಯ್ತಾ ಮಾತಾಜಿ? ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ. ಮಾತಾಜಿನ ಆಮೇಲೆ ಓದಿರ್ ಮಾತಾಜಿ. ಮುಂದಿನ ಶ್ಲೋಕ ಹೇಳ್ರಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 5ನೇ ಶ್ಲೋಕ. ಯಜ್ಞದಾನ ತಪಃ ಕರ್ಮ ನ ತ್ಯಾಜಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಇದರ ಒಂದು ಉಚ್ಚಾರಣೆ ಇನ್ನೊಮ್ಮೆ ಹೇಳ್ತೇನೆ ನೋಡಿ ಶ್ಲೋಕ. ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಉಚ್ಚಾರಣೆ ಯಜ್ಞದಾನ ತಪಃ ಕರ್ಮ. ತಪಃ ಹೇಳ್ಬೇಡಿ, ತಪಃ ಕರ್ಮ. ನ ತ್ಯಾಜ್ಯಂ ತ್ಯಾಜ್ಯಂ ಕಾರ್ಯಮೇವ ತತ್. ವ್ಯಂಜನ ಇದೆ ತತ್. ಕಾರ್ಯಮೇವ ಅಂತಂದ್ರೆ ಕಾರ್ಯ, ಕಾರ್ಯಂ ಏವ ಅಂತ ಹೇಳ್ತಾರೆ. ಕೂಡಿ ಕಾರ್ಯಮೇವ ತತ್. ಯಜ್ಞೋ ದೀರ್ಘ ಇದೆ. ಯಜ್ಞೋ ದಾನಂ ತಪಶ್ಚೈವ. ಶೋಕೆ ಚವತ್ತು ಮತ್ತೆ ಐಶ್ವರ ಕೂಡಿದೆ. ತಪಶ್ಚೈವ ಪಾವನಾನಿ ಮನೀಷಿಣಾಂ. ಮನೀಷಿಣಾಂ ಮೂರ್ಧನಿ ಶ ಅಂತ ಕರೀತಾರೆ ಅದಕ್ಕೆ. ಶ ಸ ಶ ಶ ಶ ಅನ್ನೋದೇನು ನಾವು ರೋಲ್ ಮಾಡ್ತೀವಲ್ಲ ನಾಲ್ಗೆ ತುದಿನ ಮೇಲೆ ಅಂಗಳಕ್ಕೆ ರೋಲ್ ಮಾಡಿ ಹೇಳ್ತೀವಲ್ಲ, ಅದಕ್ಕೆ ಮೂರ್ಧನಿ ಶ ಅಂತ ಕರೀತಾರೆ. ಮೂರ್ಧನಿ. ಮನೀಷಿಣಾಂ. ನೀಗೆ ದೀರ್ಘ ಇದೆ, ಗಮನಿಸಿ. ಸರಿ, ಇದ್ರ ಒಂದು ಅರ್ಥವನ್ನ ತಿಳ್ಕೊಳ್ಳೋಣ. ಯಜ್ಞದಾನ ತಪಃ ಕರ್ಮ. ಮತ್ತೆ ಇಲ್ಲಿ ಯಜ್ಞ, ದಾನ, ತಪಸ್ಸಿನ ಕರ್ಮಗಳು ಅಂತ ಮೊದಲೇ ಚರಣ ಹೇಳುತ್ತೆ. ಎರಡನೇ ಚರಣ ನ ತ್ಯಾಜ್ಯಂ ಕಾರ್ಯಮೇವ ತತ್. ತ್ಯಾಜ್ಯಂ, ತ್ಯಾಜ್ಯ ಅಂತಂದ್ರೆ ತ್ಯಜಿಸಬಾರದು ಅಂತ ಇಲ್ಲಿ ಹೇಳ್ತಾರೆ. ಒಂದು ನ ತ್ಯಾಜ್ಯಂ ಅಂದ್ರೆ ತ್ಯಜಿಸಬಾರದು. ಕಾರ್ಯಮೇವ ತತ್. ಕಾರ್ಯಂ ಏವ ತತ್. ಅವುಗಳನ್ನ ಮಾಡ್ಲೇಬೇಕು ಅಂತ ಎರಡನೇ ಚರಣ ಹೇಳುತ್ತೆ. ಅವುಗಳನ್ನ ತ್ಯಜಿಸಬಾರ್ದು, ಮಾಡ್ಲೇಬೇಕು ಅಂತ ಎರಡನೇ ಚರಣ ಹೇಳುತ್ತೆ. ಮೂರನೇ ಚರಣ ಯಜ್ಞೋದಾನಂ ತಪಶ್ಚೈವ. ಯಜ್ಞ, ದಾನ, ತಪಸ್ಸೂ ಸಹ. ತಪಶ್ಚೈವ ಅಂದ್ರೆ ತಪಸ್ ತಪಃ ಚ ಏವ ಅಂತ ಕರೀತಾರೆ ಅದಕ್ಕೆ. ಯಜ್ಞದಾನ ತಪಸ್ಸೂ ಸಹ ಮೂರನೇ ಲೈನ್ ಹೇಳುತ್ತೆ. ನಾಲ್ಕನೇ ಲೈನ್ ಏನ್ ಹೇಳುತ್ತೆ ಅಂದ್ರೆ ಪಾವನಾನಿ ಮನೀಷಿಣಾಂ. ಪಾವನ ಅಂತಂದ್ರೆ ಶುದ್ಧ ಮಾಡುವಂಥದ್ದು ಅಂತ, ಶುದ್ಧಿಕಾರಕ. ಶುದ್ಧಿಕಾರಕವಾಗಿದೆ. ಯಾರಿಗೆ? ಮನೀಷಿಣಾಂ, ಮನುಷ್ಯರಿಗೆ ಅಥವಾ ಮಹಾತ್ಮರಿಗೆ. ಮನೀಷಿಣಾಂ ಅಂದ್ರೆ ಯಾರಿಗೆ? ಸಾಮಾನ್ಯವಾಗಿ ಎಲ್ರಿಗೂ ಹೇಳ್ತಾ ಇರೋದಲ್ಲ ಇಲ್ಲಿ ಮನೀಷಿಣಾಂ. ನಾವ್ ಅನ್ಕೊಳ್ತೇವೆ ನಾವೆಲ್ರು ಮನುಷ್ಯರು ಅಂತ. ಇಲ್ಲ. ಯಾವಾಗ ಮನುಷ್ಯರಾಗ್ತಾರೆ? ಯಾವಾಗ ಮಹಾತ್ಮರಿಗೆ ಮಾತ್ರ ಮನುಷ್ಯರು ಅಂತ ಕರೀತಾರೆ. ಅರ್ಹರಾಗಿರ್ಬೇಕು ನಾವು. ಈಗಾಗಲೇ ನಿಮ್ಗೆ ಹೇಳಿರೋ ಒಂದೊಂದು ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಆಗ್ಬೇಕು ಅಂದ್ರೆ ಅವನು ಅಡ್ಮಿಷನ್ ಮಾಡಿದ ಮಾತ್ರಕ್ಕೆ ವಿದ್ಯಾರ್ಥಿ ಆಗಲ್ಲ. ಯಾವಾಗ ವಿದ್ಯಾರ್ಥಿ ಆಗ್ತಾನೆ? ಶಾಲೆಯ ಒಂದು ನಿಯಮಗಳನ್ನ, ಶಿಸ್ತನ್ನ ಪಾಲಿಸಿದಾಗ, ಹಾಜರಾತಿ ಇದ್ದಾಗ, ಹೇಳಿದ ಕೆಲಸವನ್ನ ಮಾಡಿದಾಗ ಮಾತ್ರ ಅವನು ವಿದ್ಯಾರ್ಥಿ ಆಗ್ತಾನೆ. ನಾನು ದುಡ್ಡು ಕೊಟ್ಟು ಅಡ್ಮಿಷನ್ ಮಾಡಿ ಮನೇಲಿ ಕೂತ್ಕೊಂಡ್ಬಿಟ್ರೆ ಅವನು ವಿದ್ಯಾರ್ಥಿ ಅಲ್ಲ. ಹಾಗೆ ನಾವು ಕೂಡ ಈ ಒಂದು ಲೋಕದಲ್ಲಿ ಬಂದ್ಬಿಟ್ಟು ಮನುಷ್ಯರಾಗಿದ್ದೇವೆ ಅಂತ ನಾವು ತಿಳ್ಕೊಳ್ತೇವೆ. ಇಲ್ಲ, ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ಮಾಡ್ಬಾರ್ದು ಅನ್ನೋದನ್ನ ಸರಿಯಾಗಿ ನಾವು ತಿಳ್ಕೊಂಡು ಕಾರ್ಯವನ್ನ ನಿರ್ವಹಿಸಿದಾಗ ಮನುಷ್ಯರಾಗ್ತವೆ. ಹಾಗಾಗಿ ಭಗವಂತ ಇಲ್ಲಿ ನೇರವಾಗಿ ಹೇಳ್ತಾರೆ ಮನೀಷಿಣಾಂ ಅಂದ್ರೆ ಯಾರು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ತಿಳ್ಕೊಂಡಿದಾರೋ ಅವರು ಜ್ಞಾನಿಗಳು, ಅವರು ಮಹಾತ್ಮರು. ಹಾಗಾಗಿ ಆ ಮಹಾತ್ಮರನ್ನ ಇದು ಶುದ್ಧಿಕಾರಕ ಮಾಡುತ್ತೆ ಅಂತ, ಇಲ್ಲಿ ಶುದ್ಧಿ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಏನ್ ಅರ್ಥ ಕೊಡುತ್ತಂದ್ರೆ ಈ ಯಜ್ಞ, ದಾನ, ತಪಸ್ಸಿನ ಕರ್ಮಗಳನ್ನ ಯಾವತ್ತೂ ಕೂಡ ತ್ಯಜಿಸಬಾರದು. ಅವುಗಳನ್ನ ನಾವು ನಿರ್ವಹಿಸಲೇಬೇಕು. ಹಾಗಾಗಿ ಏಕೆಂದ್ರೆ ಇವು ಜ್ಞಾನಿಗಳನ್ನ ಶುದ್ಧಿಗೊಳಿಸುವಂತ ಪವಿತ್ರ ಕರ್ಮಗಳಾಗಿವೆ. ಈಗ ನಾವು ಭಕ್ತಿಯಲ್ಲಿ ಇದ್ರೂ ಕೂಡ ನಾನು ಕೇವಲ ಭಕ್ತಿ ಮಾಡ್ತೇನೆ, ದಾನ ಇವೆಲ್ಲ ಮಾಡಲ್ಲ ಅಂತಂದ್ರೆ
ಇಲ್ಲ. ನಮ್ಮನ್ನ ಪವಿತ್ರ ಮಾಡಿಸುವಂತ ಕಾರ್ಯಗಳಿವೆಲ್ಲ. ಸೊ ಇವುಗಳನ್ನ ಮಾಡ್ಬೇಕು ಅಂತ ಭಗವಂತನೇ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ, ರೂಪಾ ಮಾತಾಜಿ, ರೇಖಾ ಮಾತಾಜಿ, ಹರೇ ಕೃಷ್ಣ. ಶೀಲಾದೇವಿ ಹೇಳ ಮಾತಾಜಿ. ಹೇಳಿ. ಹಾ, ಶ್ಲೋಕ 5. ಯಜ್ಞದಾನ ತಪ ಕರ್ಮ ನ ತ್ಯಾಜಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ವೆರಿ ನೈಸ್. ಒಂದು ಕರೆಕ್ಷನ್ ಮಾಡ್ಕೋಬೇಕು, ಉಳಿದಿದ್ದೆಲ್ಲ ಸರಿ ಇದೆ ನಿಮ್ದು. 3ನೇ ಚರಣದಲ್ಲಿ ಕೊನೆಯ ಪದ ಹೇಳಿ. ಯಜ್ಞೋ ದಾನಂ ತಪಶ್ಚೈವ. ನೀವು ತಪಶ್ಚೈವ, ಒಮ್ಮೆ ಚ ಬರಲ್ಲ, ತಪಶ್ಚೈವ ಆಗಲ್ಲ, ತಪಶ್ ಬರುತ್ತೆ. ತಪಶ್ಚೈವ, ತಪಶ್ ಹೇಳ್ಬೇಕು, ಆಮೇಲೆ ಚ ಹೇಳ್ಬೇಕು. ತಪಶ್ಚೈವ. ಸರಿ ಬಂತು. ತಪಶ್ಚೈವ ಸರಿ ಬಂತು. ತಪಶ್ಚೈವ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಯಜ್ಞದಾನ ತಪ ಕರ್ಮ ನ ತ್ಯಾಜಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಹರೇ ಕೃಷ್ಣ ಮಾತಾಜಿ. ಒಂದ್ ಸ್ವಲ್ಪ ನೋಡಿ, 3ನೇ ಶ ಒಂದ್ ಸ್ವಲ್ಪ ರೋಲ್ ಮಾಡ್ಕೊಳ್ಳಿ. ಮನೀಷಿಣಾಂ. ಉಳಿದಿದ್ದೆಲ್ಲ ಸರಿ ಇದೆ. ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಯಜ್ಞದಾನ ತಪ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಮನೀಷಿಣಾಂ. ಶಿ ಬೇಡ, ಶಿ. ಮನೀಷಿಣಾಂ. ಸ್ವಲ್ಪ ರೋಲ್ ಮಾಡಿ ನಿಮ್ ಹಲ್ಲ ಕಡೆ ಹಾಕಿ ಅಷ್ಟೇ. ಮನೀಷಿಣಾಂ. ಸರಿ ಬಂತು. ಧನ್ಯವಾದಗಳು. ಆಯ್ತು ಮಾತಾಜಿ, ಹರೇ ಕೃಷ್ಣ. ಮುಂದಿನ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 6ನೇ ಶ್ಲೋಕ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಇನ್ನೊಮ್ಮೆ ಹೇಳ್ತೀನಿ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಉಚ್ಚಾರಣೆ. ಏತಾನ್ಯಪೀತು ಬಿಡಿಸಿದಾಗ ಏತಾನಿ ಅಪಿ ತು ಅಂತ ಕೂಡಿ ಹೇಳಿ. ಬಟ್ ಎ ಅನ್ನುವಂಥದ್ದು ದೊಡ್ಡ ಎ ಇದೆ. ಏತಾನ್ಯಪೀತು. ಯೂಶ್ವಲಿ ಈ ಒಂದು ಸಂಸ್ಕೃತದಲ್ಲಿ ನಮ್ಗೆ ಕನ್ನಡದಲ್ಲಿ ಏನಿದೆಯಲ್ಲ ಸ್ವರ ಈ ಉ ಎ ಅಂತ ಹೇಳ್ತೇವೆ ನಾವು ಅಲ್ಲ. ಬಟ್ ಸಂಸ್ಕೃತದಲ್ಲಿ ಎ ಅನ್ನುವಂಥದ್ದು ಇಲ್ಲ, ಬರೋದಿಲ್ಲ. ಹಾಗಾಗಿ ನಾವು ಕನ್ನಡದಲ್ಲಿ ಕೂಡ ನೋಡಿ, ಎಲ್ಲಾದ್ರೂ ಎ ಕಾಣಿಸಿದೆ ಎಲ್ಲ ನೋಡಿ, ಇಲ್ಲ, ದೊಡ್ಡ ಏನೇ ಬರುತ್ತೆ. ಎ ಇರೋದಿಲ್ಲ, ಮತ್ತೆ ಉ ಇರೋದಿಲ್ಲ. ದೊಡ್ಡ ಉ ಬರುತ್ತೆ, ಆದ್ರೆ ಉ ಇರೋದಿಲ್ಲ. ಎ ಮತ್ತೆ ಉ ಅನ್ನುವಂಥ ಪದ ದೇವನಾಗರಿಯಲ್ಲಿ ಇಲ್ಲ. ಅದು ಸಂಸ್ಕೃತದಲ್ಲಿ ಇಲ್ಲ ಮುಖ್ಯವಾಗಿ. ಏತಾನ್ಯಪೀತು ಕರ್ಮಾಣಿ. ಎಳಿಬೇಡಿ ಕರ್ಮಾಣಿ ಅಂತ. ಕರ್ಮಾಣಿ ಮಾತ್ರ ಎಳಿಬೇಕು. ಕರ್ಮಾಣಿ. ಸಂಗಂ ತ್ಯಕ್ತ್ವಾ. ತ್ಯ ತಕ್ಕೆ ಯವತೆ ತ್ಯ ತ ಹೇಳಿ ಯ ಹೇಳ್ಬೇಕು. ತ್ಯ ತ್ವಾ ಕಕ್ಕೆ ತವತ್ತು ವವತ್ತು. ತ್ಯಕ್ತ್ವಾ ಫಲಾನಿ ಚ. ಫ ನೋಡಿ, ಎರಡೂ ನಮ್ಮ ತುಟಿಗಳು ಸೇರ್ಬೇಕು. ಫ ಫ ಫಲಾನಿ ಚ. ಕರ್ತವ್ಯಾನೀತಿ. ಇದನ್ನ ಬಿಡಿಸಿದಾಗ ಕರ್ತವ್ಯಾನಿ ಇತಿ ಅಂತ ಆಗತ್ತೆ. ಬಟ್ ಕೂಡಿ ಹೇಳಿ. ಕರ್ತವ್ಯ ನೀತಿ. ಕರ್ತವ್ಯ ಎಳಿಬೇಕು, ನೀತಿ ಮೇ ಪಾರ್ಥ. ದೊಡ್ಡ ಇದೆ ಪಾರ್ಥ. ನಿಶ್ಚಿತಂ ನೋಡಿ, ನಿಶ್ ಹೇಳ್ಬೇಕು. ಆಮೇಲೆ ಚೀತಂ ಹೇಳ್ಬೇಕು. ನಿಶ್ಚಿತಂ ಮತಮುತ್ತಮಂ. ಇದನ್ನ ಬಿಡಿಸಿದಾಗ ಮತಂ ಉತ್ತಮಂ ಅಂತ ಆಗತ್ತೆ. ಸೊ ಹಾಗೆ ನೀವು ಕೂಡಿ ಹೇಳಿ. ಮತಮುತ್ತಮಂ. ಮತ್ತೆ ವ್ಯಂಜನ ಇದೆ ಮಕ್ಕೆ, ಎಳಿಬೇಡಿ. ಉತ್ತಮಂ, ಮತಮುತ್ತಮಂ. ಸರಿ, ಇದರ ಒಂದು ಅರ್ಥನ ತಿಳ್ಕೊಳ್ಳೋಣ. ಏತಾನ್ಯಪಿ ತು ಕರ್ಮಾಣಿ.
ಏತಾನಿ ಅಪಿ ಅಂದ್ರೆ ಈ ಕರ್ಮಗಳನ್ನೂ ಸಹ ಹ, ಹೇಳ್ತಾ ಇರುವಂಥದ್ದು ತು ಆದ್ರೆ ಕರ್ಮಾಣಿ ಕರ್ಮಗಳನ್ನು ಈ ಕರ್ಮಗಳನ್ನು ಸಹ ಆದ್ರೆ ಕರ್ಮಗಳನ್ನು ಅಂತ ಹೇಳಿ ಮೊದಲೇ ಲೈನ್ ಹೇಳುತ್ತೆ. ಅಥವಾ ನೀವು ಏತಾನ್ಯಪಿ ಇದು ಕರ್ಮಾಣಿ ಇನ್ನೊಂದ್ ರೀತಿ ನೋಡೋದಾದ್ರೆ ಇಲ್ಲಿ ಏತಾನ್ಯಪಿ ಅಂತ ಹೇಳ್ತಾ ಇರುವಂತದ್ದು ಈ ಎಲ್ಲ ಈ ಎಲ್ಲ ಅಂದ್ರೆ ಹಿಂದಿನ ಶ್ಲೋಕದಲ್ಲಿಂದ ಪ್ರಾರಂಭ ಮಾಡ್ತಾರೆ ಭಗವಂತ ಏನಂತ ಯಜ್ಞ ದಾನ ತಪಸ್ಸು ಇದ್ರ ಕುರಿತಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲಾ ಏತಾನ್ಯಪಿ ಯಾವ್ಯಾವ್ದು ಈ ಎಲ್ಲ ಯಜ್ಞ ದಾನ ತಪಸ್ಸಿನ ಕರ್ಮಗಳನ್ನೂ ಸಹ ತೂ ಕರ್ಮಾಣಿ ಕರ್ಮಗಳನ್ನೂ ಸಹ ಸಂಗಂ ತ್ಯಕ್ತ್ವಾ ಫಲಾನಿಚ ಸಂಗಮ್ ಅಂದ್ರೆ ಆಸಕ್ತಿ ಸಂಘ ಅಂತ ಹೇಳ್ತೀವಲ್ಲ ಆಸಕ್ತಿಯನ್ನು ತ್ಯಕ್ತ್ವ ತ್ಯಜಿಸೋದು ಆಸಕ್ತಿನೇ ತ್ಯಜಿಸೋದು. ಎಲ್ಲಿ ಆಸಕ್ತಿಯನ್ನ ತ್ಯಜಿಸೋದು ಫಲಾನಿಚ ಫಲಾಸಕ್ತಿಯನ್ನ ತ್ಯಜಿಸೋದು ಅಂತ. ಸೊ ಹಾಗಾಗಿ 2ನೇ ಚರಣ ಏನ್ ಹೇಳುತ್ತೆ ಸಂಗಂ ತ್ಯಕ್ತ್ವ ಫಲಾನಿಚ ಆಸಕ್ತಿಯನ್ನು ಮತ್ತು ಫಲಾಸಕ್ತಿಯನ್ನು ತ್ಯಜಿಸೋದು ಅಂತ ಇಲ್ಲಿ ಹೇಳೋದು. ಸಂಘವನ್ನ ಸಂಘದಲ್ಲಿರುವಂತ ಫಲವನ್ನ ತ್ಯಜಿಸೋದು. ಕರ್ತವ್ಯಾನೀತಿ ಮೇ ಕರ್ತವ್ಯಾನೀತಿ ಮೇ ಕರ್ತವ್ಯಾನೀತಿ ಅಂದ್ರೆ ಇಲ್ಲಿ ಕರ್ತವ್ಯಾನಿ ಕರ್ತವ್ಯವೆಂದು ಮಾಡಬೇಕು ಅಂತ ಹೇಳಿ ಮಾಡ್ಲೇಬೇಕು. ಏನಂತ ಮಾಡ್ಬೇಕು ಕರ್ತವ್ಯ ಎಂದು ಮಾಡಲೇಬೇಕು ಎಂಬುದು ನನ್ನ ಅಭಿಪ್ರಾಯ. ಕರ್ತವ್ಯಾನೀತಿ ಮೇ ಪಾರ್ಥ ಪಾರ್ಥ ಅಂತ ಹೇಳ್ತಾನೆ ಅವನಿಗೆ ಹೇಳ್ತಾ ಇರುವಂತದ್ದು ಪಾರ್ಥನೆ ಇವುಗಳನ್ನ ಕರ್ತವ್ಯವೆಂದು ಮಾಡ್ಬೇಕು. 4ನೇ ಚರಣ ಏನ್ ಹೇಳುತ್ತೆ ನಿಶ್ಚಿತಂ ಮತಮುತ್ತಮಂ ನಿಶ್ಚಿತಂ ಹೀಗೆ ಇಲ್ಲಿ ನಿಶ್ಚಿತ ಅಂದ್ರೆ ದೃಢವಾದ ಅಥವಾ ನಿಶ್ಚಿತವಾದ ಮತಮುತ್ತಮಂ ಮತಂ ಉತ್ತಮಂ ಮತಂ ಅಂದ್ರೆ ಅಭಿಪ್ರಾಯ ಉತ್ತಮಂ ಅಂದ್ರೆ ಶ್ರೇಷ್ಠವಾದ. ಹಾಗಾಗಿ ಇದು ನನ್ನ ದೃಢವಾದ ಮತ್ತು ಶ್ರೇಷ್ಠ ನಿರ್ಣಯ ಅಂತ ಹೇಳಿ ಕೊನೆಯ ಒಂದು ಚರಣ ಹೇಳುತ್ತೆ. ಒಟ್ಟಾರೆ ಏನ್ ಅರ್ಥ ಕೊಡುತ್ತೆ ಈ ಶ್ಲೋಕ ಅಂದ್ರೆ ಓ ಪಾರ್ಥನೆ ಯಜ್ಞ ದಾನ ಮತ್ತು ಈ ತಪಸ್ಸಿನಂತಹ ಕರ್ಮಗಳನ್ನ ಆಸಕ್ತಿ ಹಾಗೂ ಫಲಾಸಕ್ತಿಯನ್ನ ತ್ಯಜಿಸಿ ಮಾಡಲೇಬೇಕಾದಂತ ಕರ್ತವ್ಯ. ಹಾಗೆ ಇದು ನನ್ನ ದೃಢವಾದ ಮತ್ತು ಶ್ರೇಷ್ಠವಾದ ನಿರ್ಣಯವಾಗಿದೆ ಅನ್ನೋದನ್ನ ಹೇಳ್ತಾರೆ. ಇದು ನನ್ನ ಅಂತಿಮ ಅಭಿಪ್ರಾಯ ಇದ್ದ ಹಾಗೆ ಇದು ಭಗವಂತನದ್ದು. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರಿ ಕೃಷ್ಣ. ಪಾರ್ವತಮ್ಮ ಮಾತಾಜಿ, ಪದ್ಮ ಮಾತಾಜಿ, ನಿರ್ಮಲಾ ಮಾತಾಜಿ ಹೇಳಿ. ಹರಿ ಕೃಷ್ಣ. ಹರೇ ಕೃಷ್ಣ ಮಾತಾಡಿ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಫಸ್ಟ್ ಲೈನ್ ಹೇಳಿ ಮಾತಾಜಿ. ಮಾತಾಜಿ ಫಸ್ಟ್ ಚರಣ ಹೇಳಿ. ಏತಾನ್ಯಪಿ ತು ಕರ್ಮಾಣಿ ಏತಾನ್ಯಪಿ ತು ಏತಾನ್ಯಪಿ ತು ಕರ್ಮಾಣಿ. ಸರಿ ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳಿ. ಚೌಕಹಾರು ಏತಾನ್ಯಪಿ ತು ಕರ್ಮಾಣಿ ಸಂಘಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಹರೇ ಕೃಷ್ಣ ಮಾತಾಜಿ. ಇನ್ನು 3ನೇ ಲೈನ್ ಹೇಳಿ ಇನ್ನೊಮ್ಮೆ. ಕರ್ತವ್ಯಾನೀತಿ ಮೇ ಪಾರ್ಥ. ಸರಿ ಕರೆಕ್ಟ್ ಆಗ್ತದೆ. ಈಗ ಸರಿ ಬಂತು. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನಿತಿ ಮೇ ಪಾರ್ಥ 3ನೇ ಲೈನ್ ಇನ್ನೊಮ್ಮೆ ಹೇಳಿ. ಕರ್ತವ್ಯಾನಿತಿ ಮೇ ಪಾರ್ಥ. ಅದು ಕರ್ತವ್ಯ ಕರೆಕ್ಟ್ ಇದೆ. ಮುಂದೆ ಹೇಳಿ ನೋಡಿ ಅಲ್ಲಿ ಏನಿದೆ. ಕರ್ತ ಮುಂದೆ ನೋಡಿ ಸರಿ ಇದೆ ನಿಮ್ದು. ಕರ್ತವ್ಯ ಕರೆಕ್ಟ್ ಹೇಳಿದ್ರಿ. ಮುಂದಿಂದ ಹೇಳಿ. ನೀತಿ ನೀತಿ ನೋಡಿ ಅಲ್ಲಿ ಏನಿದೆ. ನೀತಿನಾ ನೀತಿನಾ ನೀತಿ ಹೇಳಿ ಈಗ ಕೂಡಿ. ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಕರ್ತವ್ಯಾನೀತಿ ಕರ್ತವ್ಯಾನಿತಿ
ಮೇ ಪಾರ್ಥ ಮತ್ತೆ ನೀತಿ ಹೇಳ್ತಾ ಇದ್ದೀರಾ ನೀವು, ಕರ್ತವ್ಯ ನೀತಿ. ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಎಲ್ಲ ಸರಿ ಇದೆ, ಅದೊಂದು ನೀತಿ ಅನ್ನೋದು ಗಮನಿಸಿ, ದೀರ್ಘ. ಉಳಿದಿದ್ದೆಲ್ಲ ಸರಿ ಇದೆ. ನೆಕ್ಸ್ಟ್ ಆಯ್ತು ಮಾತಾಜಿ. ಹರೇ ಆದ್ರ 3 ಜನ. ಮಾತ್ರ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18 7ನೇ ಶ್ಲೋಕ. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ಉಚ್ಚಾರಣೆ ಇನ್ನೊಮ್ಮೆ ಹೇಳ್ತೇನೆ ನೋಡಿ ಶ್ಲೋಕ. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ಉಚ್ಚಾರಣೆ ನಿಯತಸ್ಯ ನಿಯತಸ್ಯ ತು ಸನ್ಯಾಸಃ. ಸನ್ಯಾಸಃ ನಕ್ಕೆ ಯಾವತ್ತು ದೀರ್ಘ ಇದೆ ನ. ಸನ್ಯಾಸಃ ಕರ್ಮಣೋ ಮತ್ತೆ ದೀರ್ಘ ಇದೆ ಅಲ್ಲಿ. ನೋಪಪದ್ಯತೆ ಬಿಡಿಸಿದಾಗ ನ ಉಪಪದ್ಯತೆ ಆಗುತ್ತೆ. ಕೂಡಿ ಹೇಳಿ, ನೋಪಪದ್ಯತೆ. ಮೋಹಾತ್ ಮೋ ದೀರ್ಘ ಹಾ ದೀರ್ಘ ತ ವ್ಯಂಜನ. ಮೋಹಾತ್ ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ಕೀ ದೀರ್ಘ ಇದೆ, ಪರಿಕೀರ್ತಿತಃ. ಈಗ ನೋಡಿ ಹಿಂದೆ ಹೇಳಿರುವಂತ ಮಾತಾಜಿ ತುಂಬಾ ಚೆನ್ನಾಗಿ ಉಚ್ಚರಿಸಿದ್ರು ಎಲ್ಲ ಒತ್ತು ದೀರ್ಘವನ್ನ. ಹಾಗೆ ಒತ್ತಿ ಉಚ್ಚರಿಸಿದಷ್ಟು ನಿಮ್ಗೆ ಸರಳವಾಗಿ ಉಚ್ಚರಿಸಲಿಕ್ಕೆ ಸರಳವಾಗಿ ಉಚ್ಚಾರಣೆ ಬರುತ್ತೆ. ಸರಿ, ಇದರ ಒಂದು ಅರ್ಥನ ತಿಳ್ಕೊಳ್ಳೋಣ. ನಿಯತಸ್ಯ. ನಿಯತಸ್ಯ ಅಂದ್ರೆ ಈ ನಿಯೋಜಿತವಾದಂತಹ ಕಾರ್ಯಕ್ಕೆ ಹೇಳ್ತಾರೆ. ನಿಯತಸ್ಯ ಕರ್ಮದ ಕುರಿತಾಗಿ ಹೇಳ್ತಾ ಇದ್ದಾನಲ್ಲ ಭಗವಂತ. ಸೊ ಹಾಗೆ ನಿಯತಸ್ಯ ನಿಯೋಜಿತವಾದಂತ ಕರ್ತವ್ಯ ಅಥವಾ ನಿಗದಿತವಾದಂತ ಕರ್ತವ್ಯ. ತು ಸನ್ಯಾಸಃ ತು ಕರ್ಮಣೋ ತು ಸನ್ಯಾಸ ಕರ್ಮಣೋ ನೋಪಪದ್ಯತೆ ಹೇಳುತ್ತೆ. ಅರ್ಥ ಏನ್ ಕೊಡುತ್ತಂದ್ರೆ ನಿಯೋಜಿತವಾದ ಕರ್ತವ್ಯ ಕರ್ಮವನ್ನ ತ್ಯಜಿಸುವುದು ಯುಕ್ತವಲ್ಲ. ಅಂದ್ರೆ ತ್ಯಜಿಸುವುದು ಯುಕ್ತಿ ಅಲ್ಲ. ಈ ನಿಯೋಜಿತವಾದ ತು ಕರ್ಮಣೋ ಅದು ಬರುತ್ತೆ. ತು ಕರ್ಮಣೋ ಅಂದ್ರೆ ಕರ್ತವ್ಯ. ಸನ್ಯಾಸ ಅಂದ್ರೆ ಆಮೇಲೆ ಬರುತ್ತೆ ಸನ್ಯಾಸ. ನೋಪಪದ್ಯತೆ ಸನ್ಯಾಸ ಅಂತ ಹೇಳ್ತಾ ಇರುವಂತದ್ದು ಯಾಕೆ? ತ್ಯಾಗಕ್ಕೆ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಸೆಂಟೆನ್ಸ್ ಕೂಡ್ಬೇಕಾದ್ರೆ ಒಂದೊಂದು ಶಬ್ದ ಒಂದೊಂದು ಸೆಂಟೆನ್ಸ್ ನಲ್ಲಿ ಬೇರೆ ಬೇರೆ ಅರ್ಥ ಕೊಡುತ್ತೆ. ಸೊ ಸನ್ಯಾಸ ಅಂತಂದ್ರೆ ಇಲ್ಲಿ ಹೇಳೋದೇನು? ಸನ್ಯಾಸಿಗೆ ಹೇಳ್ತಾ ಇರೋದಲ್ಲ, ತ್ಯಾಗಕ್ಕೆ ಹೇಳ್ತಾ ಇರುವಂತದ್ದು. ಕರ್ತವ್ಯ ಕರ್ಮವನ್ನ ತ್ಯಜಿಸುವುದು ಯುಕ್ತವಲ್ಲ ಅಥವಾ ಯುಕ್ತಿಯಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಮೋಹಾತ್ ತಸ್ಯ ಪರಿತ್ಯಾಗಃ. ಮೋಹಾತ್ ಮೋಹದಿಂದ ಅಂತ ಅರ್ಥ. ತಸ್ಯ ಅಂದ್ರೆ ಅದನ್ನ, ಪರಿತ್ಯಾಗಃ ತ್ಯಜಿಸಿದರೆ ಅಂತ ಅರ್ಥ. ಅಂದ್ರೆ ಅದನ್ನು ಮೋಹದಿಂದ ತ್ಯಜಿಸಿದರೆ ಅಂತ 3ನೇ ಲೈನ್ ಹೇಳುತ್ತೆ. 4ನೇ ಲೈನು ತಾಮಸ ಪರಿಕೀರ್ತಿತಃ. ಅದು ತಾಮಸಿಕ ಎಂದು ಹೇಳಲ್ಪಡುತ್ತದೆ ಅಂತ. ಏನು? ತ್ಯಾಗದ ಕುರಿತಾಗಿ ಹೇಳ್ತಾ ಇದ್ದಾನಲ್ಲ ಭಗವಂತ. ಹಾಗಾಗಿ ತ್ಯಾಗ ಅನ್ನೋದನ್ನ ತಗೋಬೇಕು ನಾವು. ಅದು ತಾಮಸಿಕ ತ್ಯಾಗವೆಂದು ಹೇಳಲ್ಪಡುತ್ತದೆ ಅಂತ ಹೇಳಿ 4ನೇ ಚರಣ ಹೇಳುತ್ತೆ. ಸೊ ಒಟ್ಟಾರೆ ಏನ್ ಅರ್ಥ ಕೊಡುತ್ತೆ ಈ ಶ್ಲೋಕ ಅಂದ್ರೆ, ನಿಗದಿತವಾದ ಕರ್ತವ್ಯ ಅಥವಾ ಕರ್ಮವನ್ನ ತ್ಯಜಿಸುವುದು ಒಂದು ಜಾಣತನ ಅಲ್ಲ, ಯುಕ್ತಿ ಅಲ್ಲ. ಮೋಹದಿಂದ ಕರ್ಮವನ್ನ ನಾವೇನಾದ್ರೂ ತ್ಯಜಿಸಿದ್ರೆ ಅದು ತಾಮಸಿಕ ತ್ಯಾಗವೆಂದು ಹೇಳಲಾಗತ್ತೆ ಅಂತ ಭಗವಂತ ಹೇಳ್ತಾರೆ ಅಂತ. ಕಂಟಿನ್ಯೂ ಮಾಡಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಮಂಗಳಾವಿ ಮಾತಾಜಿ, ಲೋಕಜೀನಿ ಮಾತಾಜಿ, ಲಲಿತಾ ಮಾತಾಜಿ. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ನಿಯತಸ್ಯ ತು ಸನ್ಯಾಸಃ ಕರ್ಮಾಣೋ ನೋಪಪದ್ಯತೆ ಮೋಹತ್ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ಹರೇ ಕೃಷ್ಣ. ಇನ್ನೊಮ್ಮೆ ಹೇಳಿ ಮಾತಾಜಿ. 3ನೇ ಲೈನ್ ಹೇಳಿ ಇನ್ನೊಮ್ಮೆ. ಕರ್ಮಾಣೋ ನೋಪಪದ್ಯತೆ. 3ನೇ ಚರಣ ಹೇಳಿ.
ಮೋಹತ್ತಸ್ಯ ಇಲ್ಲ, ಪರಿತ್ಯಾಗಃ ಇನ್ನೊಮ್ಮೆ ಹೇಳಿ. ಮೋಹಾತ್, ಹಾ ಇದೆಯಲ್ಲ ಅಲ್ಲಿ, ಮೋಹಾತ್. ಮೋಹತ್ತಸ್ಯ ಪರಿತ್ಯಾಗಃ. ಕೊನೆ ಲೈನದ್ದು ಹೇಳಿ, ಕೊನೆ ಚರಣದ್ದು ಕೊನೆ ಶಬ್ದ ಹೇಳಿ. ಪರಿಕೀರ್ತಿತಃ. 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 ಕೀರ್ತಿತಃ ಅಲ್ಲ, ಮತ್ತೆ ಕೀರ್ತಿತಃ. ಸ್ವಲ್ಪ ಎಳಿರಿ. ಪರಿಕೀರ್ತಿತಃ. ಸರಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ನಿಯತಸ್ಯ ತು ಸನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗಃ ತಾಮಸಃ ಪರಿಕೀರ್ತಿತಃ. ಪರಿಕೀರ್ತಿತಃ. ಹರೇ ಕೃಷ್ಣ. ಸರಿ, ಆಯ್ತು ಮತ್ತೆ ತಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18 8ನೇ ಶ್ಲೋಕ. ದುಃಖಮಿತ್ಯೇವ ಯತ್ಕರ್ಮ ಕಾಯಕ್ಲೇಶ ಭಯಾತ್ ತ್ಯಜೇತ್ ಸಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಇನ್ನೊಮ್ಮೆ ಹೇಳ್ತೀನಿ. ದುಃಖಮಿತ್ಯೇವ ಯತ್ಕರ್ಮ ಕಾಯಕ್ಲೇಶ ಭಯಾತ್ ತ್ಯಜೇತ್ ಸಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಇದರ ಒಂದು ಉಚ್ಚಾರಣೆ ದುಃಖ. ಹೂ ಕೇಳಿಸುತ್ತೆ ನೋಡಿ. ದುಃಖ ಮಿತ್ಯೇವ. ತೋಕೆ ಯಾವತ್ತು ಏವತ್ತು ಮಿತ್ ಅಂತ ಹೇಳ್ಬೇಕು ಫಸ್ಟ್. ಮಿತ್ತೇವ ಮಿತ್ ಏವ ಅಂತ ಕೇಳಿಸುತ್ತೆ ಅಲ್ಲಿ. ದುಃಖ ಮಿತ್ಯೇವ ಯತ್ ಕರ್ಮ. ಯತ್ ಅಲ್ಲಿ ಯತ ಕರ್ಮ ಬರಲ್ಲ, ರಾಂಗು. ಯತ್ ವ್ಯಂಜನ ಇದೆ, ಯತ್ ಕರ್ಮ. ಇದನ್ನ ಬಿಡಿಸಿದಾಗ ದುಃಖಂ ಇತಿ ಏವ, ದುಃಖಮಿತ್ಯೇವ ಕೂಡಿ ಹೇಳಿ. ಯತ್ ಕರ್ಮ ಕಾಯ ಕ್ಲೇಶ. ಕಾಯ ಕ್ಲೇಶ ಭಯಾತ್, ದೊಡ್ಡ ಭ ಇದೆ, ಭಯಾತ್ ತ್ಯಜೇತ್. ಜಕ್ಕೆ ದೀರ್ಘ ಇದೆ, ತ್ಯಜೇತ್. ಮತ್ತೆ ವ್ಯಂಜನ ಇದೆ ತಕ್ಕೆ, ತ್ಯಜೇತ್. ಸಕೃತ್ವಾ, ಕಕ್ಕೆ ವಟ್ರ ಸುಳಿ ಕೃ ಕೃತ್ಸ ಕೃತ್ವಾ. ರಾಜಸಂ ರಾಜಸಂ ತ್ಯಾಗಂ. ನೋಡಿ, ನಾವು ರಾಗ ಹೇಳುವಾಗ ತ್ಯಾಗಂ ಅಲ್ಲಿ ರಾಗ ಹಾಗೆ ಬದ್ಧವಾಗಿ ಬಂದ್ಬಿಡುತ್ತೆ. ಸಕೃತ್ವಾ ರಾಜಸಂ ತ್ಯಾಗಂ ನೋಡಿ, ಅಲ್ಲಿ ಎಳೆದು ಬಂದೇ ಬಿಡುತ್ತೆ ಆಟೋಮೆಟಿಕ್ ಆಗಿ. ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಲಭೇತ್, ಭ ದೊಡ್ಡ ಭ ಇದೆ, ಮತ್ತೆ ದೀರ್ಘ ಇದೆ, ಲಭೇತ್. ಲಭೇತ ತಪ್ಪು, ಲಭೇತ್. ರಾಗ ಹೇಳುವಾಗನು ಕೂಡ ಎಳಿಬೇಡಿ. ಇದರ ಒಂದು ಅರ್ಥನ ತಿಳ್ಕೊಳ್ಳೋಣ. ದುಃಖಂ ಇತ್ಯೇವ. ದುಃಖಂ ಇತಿ ಏವ ಅಂದ್ರೆ ಇಲ್ಲಿ ದುಃಖಕರವೆಂದು ಮಾತ್ರ ಅಂತ ಹೇಳದ ಇರುವಂತ ಫಸ್ಟ್ ಲೈನ್ ಅಲ್ಲಿ. ಯತ್ ಕರ್ಮ, ಯತ್ ಕರ್ಮ ತ್ಯಜೇತ್ ಅದು ಆಮೇಲೆ ಬರುತ್ತೆ ಲಾಸ್ಟ್ಗೆ, ಬಟ್ ಅಲ್ಲಿ ಸೆಂಟೆನ್ಸ್ ಆಗುತ್ತೆ ತ್ಯಜೇತ್. ಯತ್ ಕರ್ಮ, ಯಾವ ಕರ್ಮವನ್ನು ಕಾಯ ಕ್ಲೇಶ ಭಯಾತ್. ಕಾಯ ಕ್ಲೇಶ ಭಯಾತ್. ಕಾಯ ಅಂದ್ರೆ ನಮ್ಮ ದೇಹ, ಕ್ಲೇಶ ಅಂದ್ರೆ ಕಷ್ಟಗಳು, ಭಯಾತ್ ಅಂದ್ರೆ ಭಯದಿಂದ. ಹಾಗಾಗಿ ದೇಹದ ಕಷ್ಟದ ಭಯದಿಂದ ತ್ಯಜೇತ್ ತ್ಯಜಿಸಿದರೆ ಅಂತ. ಸೊ ಒಟ್ಟಾರೆ ಏನರ್ಥ ಕೊಡುತ್ತೆ ಎರಡು ಲೈನ್ ಅಂದ್ರೆ, ದುಃಖ ಮಿತ್ಯೇವ ಯತ್ಕರ್ಮ ಕಾಯ ಕ್ಲೇಶ ಭಯಾತ್ ತ್ಯಜೇತ್ ಅಂದ್ರೆ ದುಃಖಕರವೆಂದು ಭಾವಿಸಿ ಕರ್ಮವನ್ನ ತ್ಯಜಿಸಿದರೆ, ದೇಹಕ್ಕೆ ಕಷ್ಟ ತುಂಬಾ ಭಯ ಅಂತ ತ್ಯಜಿಸಿದರೆ ಅಂತ ಅರ್ಥ ಅದು. ಸಕೃತ್ವಾ ರಾಜಸಂ ತ್ಯಾಗಂ. ಸಕೃತ್ವ ಅಂದ್ರೆ ಸ ಅಂದ್ರೆ ಅವನು,
ರಾಜಸಂ ರಾಜಸಿಕ ತ್ಯಾಗವನ್ನು ಮಾಡಿದವನಾಗುತ್ತಾನೆ ಅಂತ ಅರ್ಥ. ಕೃತ್ವ, ಅವನು ರಾಜಸಿಕ ತ್ಯಾಗವನ್ನು ಮಾಡಿದವನಾಗ್ತಾನೆ ಅಂತ ಹೇಳಿ 3ನೇ ಲೈನ್ ಹೇಳುತ್ತೆ. 4ನೇ ಚರಣ ನೈವ ತ್ಯಾಗ ಫಲಂ ಲಭೇತ್. ಆ ತ್ಯಾಗದ ಫಲವನ್ನ ಅವನು ಪಡೆಯೋದಿಲ್ಲ. ನೈವ ನ ಏವ ನ ಏವ ಅಂತ ಹೇಳ್ತಾರೆ, ಖಂಡಿತವಾಗಿಯೂ ಪಡೆಯೋದಿಲ್ಲ. ಏನನ್ನ? ತ್ಯಾಗದ ಫಲವನ್ನ ಅವನು ಪಡೆಯೋದಿಲ್ಲ. ಲಭೇತ್ ಅಂದ್ರೆ ಸಿಗೋದಿಲ್ಲ, ಪಡೆಯೋದಿಲ್ಲ ಅಂತ ಹೇಳುವಂಥದ್ದು. ಒಟ್ಟಾರೆ ಏನರ್ಥ ಕೊಡುತ್ತೆ ಈ ಶ್ಲೋಕ ಅಂದ್ರೆ, ದೇಹಕ್ಕೆ ತುಂಬಾ ಕಷ್ಟ ಅನ್ನುವಂತಹ ಭಯದಿಂದ ಅಥವಾ ದುಃಖಕರವೆಂದ ಭಾವಿಸಿ ನಾವೇನಾದ್ರೂ ಕರ್ಮವನ್ನ ತ್ಯಜಿಸಿದ್ರೆ ಅದು ರಾಜಸಿಕ ತ್ಯಾಗವನ್ನ ಅವನು ಮಾಡಿದವನಾಗ್ತಾನೆ. ಸೊ ಹಾಗಾಗಿ ಅವನು ತ್ಯಾಗದ ನಿಜವಾದ ಫಲವನ್ನ ಪಡೆಯೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಂಟಿನ್ಯೂ. ಹಾ ಮಾತಾಜಿ. ಸುನಂದ ಮಾತಾಜಿ. ಹರೇ ಕೃಷ್ಣ. ರೂಪಾ ಮಾತಾಜಿ. ಪೂಜಾ ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ. ಹರೇ ಕೃಷ್ಣ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಶ್ಲೋಕ ಹೇಳ್ಬೇಕಾ ಮಾತಾಜಿ? ಹೌದೌದು ಮತ್ತೆ. ದುಃಖಮಿತ್ಯೇವ ಯತ್ಕರ್ಮ ಕಾಯ ಕ್ಲೇಶ ಭಯಾತ್ ತ್ಯಜೇತ್ ಸ ಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ನಮ್ಮೆ ಹೇಳಿ, ಮೊದಲೇ ಚರಣ ಹೇಳಿ. ದುಃಖಮಿತ್ಯೇವ ಯತ್ಕರ್ಮ ಕಾಯ ಕರ್ಮ ಕ್ಲೇಶ. ಹೇಳಿಬೇಡಿ, ಕರ್ಮ ಹೇಳಿಂಗಿಲ್ಲ. ದುಃಖಮಿತ್ಯೇವ ಯತ್ಕರ್ಮ. ದುಃಖಮಿತ್ಯೇವ ಯತ್ಕರ್ಮ ಕಾಯ ಕ್ಲೇಶ ಭಯಾತ್ ತ್ಯಜೇತ್ ಸ ಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ತ್ಯಾಗ ಫಲಂ. ಮಾತಾಜಿ. ತ್ಯಾಗ ನೈವ ತ್ಯಾಗ ಫಲಂ ಲಭೇತ್. ಫಲಂ ಅಲ್ಲ, ಫಲಂ. ಸ ಕೃತ್ವಾ ರಾಜಸಂ ತ್ಯಾಗಂ. ಕೊನೆ ಲೈನ್ ಹೇಳಿ, ಕೊನೆ ಲೈನ್ ಅಷ್ಟೇ ಹೇಳಿ. ತ್ಯಾಗ ಫಲಂ ಅಷ್ಟೇ ಹೇಳಿ. ನೈವ ತ್ಯಾಗ ಫಲಂ ಲಭೇತ್. 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 ದೊಡ್ಡ ಭ ಇದೆ. ಲಭೇತ್ ಹೇಳಿ. ಮತ್ತೆ ಹೇಳ ಮಾತಾಜಿ. ಅದೊಂದೇ ಹೇಳಿ ಶಬ್ದ, ಲಭೇತ್. ಲಭೇತ್. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. ಪೂಜಾ ಮಾತಾಜಿ. ಲಲಿತಾ ಪೂಜಾರಿ ಮಾತಾಜಿ ಹೇಳಿ. ಲಕ್ಷ್ಮೀ BPM ಮಾತಾಜಿ. ಶ್ಲೋಕ 8. ದುಃಖಮಿತ್ಯೇವ ಯತ್ಕರ್ಮ ಕಾಯ ಕ್ಲೇಶ ಭಯಾತ್ ತ್ಯಜೇತ್ ಸ ಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಹರೇ ಕೃಷ್ಣ ಮಾತಾಜಿ. ಕೊನೆಯ ಚರಣ ಹೇಳಿ, ಕೊನೆಯ ಶಬ್ದ. ನೈವ ತ್ಯಾಗ ಫಲಂ ಲಭೇತ್. ನೋಡಿ, ಲಭೇತ ಲಭೇತ ಲಭೇತ್. ಲಭೇತ್. ನೈವ ತ್ಯಾಗ ಫಲಂ ಲಭೇತ್. ಇನ್ನೊಂದು ಒತ್ತಕ್ಷರ ಇನ್ನೊಂದು ಸ್ಪಷ್ಟವಾಗಿ ಬರ್ಲಿ. ಲಭೇತ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ದುಃಖಮಿತ್ಯೇವ ಯತ್ಕರ್ಮ ಕಾಯ ಕ್ಲೇಶ ಭಯಾತ್ ತ್ಯಜೇತ್ ಸ ಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ಲಭೇತ್ ಸರಿ ಬಂತು. ಸರಿ ಬಂತ ಮಾತಾಜಿ. ಲಭೇತ್ ಅನ್ನುವಂಥದ್ದು ಸ್ವಲ್ಪ ಭವತ್ತಿ ಹೇಳಿ ಅಷ್ಟೇ. ನೈವ ತ್ಯಾಗ ಫಲಂ ಲಭೇತ್. ಸರಿ. ಧನ್ಯವಾದಗಳು. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. 3 ಜನ ಆದ್ರೆ ಶ್ಲೋಕಕ್ಕೆ ಹೋಗೋಣ. ಸರಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 9ನೇ ಶ್ಲೋಕ. ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೇರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗಃ ಸಾತ್ವಿಕೋ ಮತಃ. ಇನ್ನೊಮ್ಮೆ ಹೇಳ್ತೇನೆ. ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೇರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗಃ ಸಾತ್ವಿಕೋ ಮತಃ. ಇದರ ಒಂದು ಉಚ್ಚಾರಣೆ. ಕಾರ್ಯಮಿತ್ಯೇವ ಬಿಡಿಸಿದಾಗ
ಕಾರ್ಯಂ ಇತಿ ಏವ, ಕಾರ್ಯ ಮಿತ್ಯೇವ, ಮಿತ್ ಆಮೇಲೆ ಏವ ಅಂತ ಹೇಳ್ಬೇಕು. ಅದು ಯ, ಮಿತ್ಯೇವ ಕಾರ್ಯ ಮಿತ್ಯೇವ ಯತ್ ಕರ್ಮ, ವ್ಯಂಜನ ಇರುತ್ತ, ಯತ್ ಕರ್ಮ ತೋಕೆ ಕ ಒತ್ತು ಬಂದ ಹಾಗೆ ಹೇಳ್ಬೇಕು. ಯತ್ ಕರ್ಮ ನಿಯತಂ ಕ್ರಿಯತೇರ್ಜುನ, ಕ್ರಿಯತೆ ದೀರ್ಘ ಇದೆ ಮತ್ತೆ ಅವಗ್ರಹ ಇದೆ. ಸ ಅಂದ್ರೆ ಇಲ್ಲಿ ಬಿಡ್ಸೋಂಗಿಲ್ಲ ಅಂತ ಹೇಳಿ, ಬೇರ್ಪಡಿಸೋ ಹಾಗಿಲ್ಲ ಅಂತ ಹೇಳಿ ಹೇಳ್ದ ಹಾಗೆ ಅದನ್ನು. ಎಸ್ ಬಂದ್ರೆ ಕಿರತೇರ್ಜುನ. ಸಂಗಂ ತ್ಯಕ್ವಾ ಫಲಂ 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 ಅಲ್ಲ, ಫಲಂ ಫಲಂ ಚೈವ ಸತ್ಯಾಗಃ, ಅಲ್ಲಿ ಗಹ ಹೇಳ್ಬೇಡಿ, ಸತ್ಯಾಗ ಸಾತ್ವಿಕೋ ಮತಃ. ಕೋ ದೀರ್ಘ ಇದೆ, ಸಾತ್ವಿಕೋ ಮತಃ. ಇದರ ಒಂದು ಅರ್ಥ ಕಾರ್ಯಂ ಇತಿ ಏವ, ಕಾರ್ಯಮಿತ್ಯೇವ ಅಂದ್ರೆ ಮಾಡಲೇಬೇಕಾದಂತ ಕರ್ತವ್ಯ ಎಂದು, ಯತ್ ಕರ್ಮ ಯಾವ ಕರ್ಮವನ್ನು ಇದೇನ್ ಕೊಡುತ್ತೆ ಅಂದ್ರೆ ಮಾಡಲೇಬೇಕಾದಂತಹ ಕರ್ಮ ಎಂದು ನಿಯತಂ ಕ್ರಿಯತೆ ಅರ್ಜುನ. ಇಲ್ಲಿ ನಿಯತಂ ಅಂದ್ರೆ ನಿಯೋಜಿತವಾದಂತಹ ಕರ್ಮವನ್ನ ಅಂತ ಹೇಳೋದು, ಅಥವಾ ನಿಗದಿತವಾದಂತಹ ಕರ್ಮವನ್ನ ಕ್ರಿಯತೆ ಮಾಡಲಾಗುತ್ತದೆ ಓ ಅರ್ಜುನ. ಅಲ್ಲಿ ಕ್ರಿಯತೆ ಅರ್ಜುನ ಅಂದ್ರೆ ಅದನ್ನ ನೀವು ಬಿಡಿಸಿದಾಗ ಈಗ ಹೇಳಿರುವಂತ ಕ್ರಿಯತೆ ಅರ್ಜುನ ಅಂತ ಹೇಳಿ ಕರೀತಾರೆ. ಅವಗ್ರಹಕ್ಕೆ ಸೇರ್ಪಡೆ ಆಗತ್ತೆ ಅಲ್ಲಿ. ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ. ಸಂಗಮ್ ಅಂದ್ರೆ ಈಗಾಗಲೇ ಹಿಂದಿನ ಶ್ಲೋಕದಲ್ಲಿ ಬಂದಿತ್ತು. ಸಂಗಮ್ ಅಂತಂದ್ರೆ ಏನು? ಸಂಘವನ್ನ ಅಥವಾ ಆಸಕ್ತಿಯನ್ನ ತ್ಯಜಿಸಿ, ತ್ಯಕ್ತ್ವಾ ತ್ಯಜಿಸಿ, ಫಲಂ ಚೈವ ಆಸಕ್ತಿಯನ್ನು ತ್ಯಜಿಸ್ಬೇಕು. ಮತ್ತೇನ್ ತ್ಯಜಿಸ್ಬೇಕು? ಆಸಕ್ತಿದೊಳಗೆ ಏನಿರುತ್ತೆ? ಫಲ ಇರುತ್ತಲ್ಲ. ಸೊ ಫಲಂ ಚ ಏವ, ಫಲವನ್ನೂ ಸಹ ತ್ಯಜಿಸಿ ಅಂತ ಇಲ್ಲಿ ಅರ್ಥ ಹೇಳುತ್ತೆ. ಸೊ ತ್ಯಕ್ತ್ವಾ ಫಲಂ ಚೈವ ಅದ್ರ ಒಟ್ಟಾರೆ ಅರ್ಥ ಏನ್ ಕೊಡುತ್ತಂದ್ರೆ ಫಲಾಸಕ್ತಿಯನ್ನು ತ್ಯಜಿಸಿ, ಸತ್ಯಾಗ ಸಾತ್ವಿಕೋ ಮತಃ. ಸ ಅಂದ್ರೆ ಆ ತ್ಯಾಗ ಸಾತ್ವಿಕ, ಮತಃ ಸಾತ್ವಿಕ ಎಂದು ಪರಿಗಣಿಸಲಾಗುತ್ತೆ ಅಂತ ಹೇಳಿ. ಸಾತ್ವಿಕೋ ಮತಃ ಅಂತ ತ್ಯಾಗವನ್ನ ಸಾತ್ವಿಕವೆಂದು ಪರಿಗಣಿಸಲಾಗುತ್ತೆ. ಸೊ ಒಟ್ಟಾರೆ ಏನ್ ಅರ್ಥ ಕೊಡುತ್ತೆ ಈ ಶ್ಲೋಕ 4 ಚರಣ ಅಂದ್ರೆ, ಓ ಅರ್ಜುನನೇ, ಕರ್ತವ್ಯವೆಂದು ನಿಯೋಜನೆ ಮಾಡಿದಂತ ಕರ್ಮವನ್ನ ಆಸಕ್ತಿ ಹಾಗೂ ಫಲಾಸಕ್ತಿಯನ್ನು ತ್ಯಜಿಸಿ ಮಾಡಿದರೆ ಆ ತ್ಯಾಗವನ್ನ ಸಾತ್ವಿಕ ತ್ಯಾಗ ಎಂದು ಹೇಳಲಾಗುತ್ತದೆ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಮಂಜುಳಾ ದೇವಿ ಮಾತಾಜಿ, ಕಾಂತಮಣಿ ಮಾತಾಜಿ, ರವಿ ಪ್ರಭುಜಿ ಹರೇ ಕೃಷ್ಣ ಹೇಳಿ. ಶ್ಲೋಕ 9. ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೇರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗಃ ಸಾತ್ವಿಕೋ ಮತಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಹೇಳಿ ಪ್ರಭು. ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸತ್ಯಾಗ ಸಾತ್ವಿಕೋ ಮತಃ. ಹರೇ ಕೃಷ್ಣ. ಸತ್ಯಾಗ ಅಂದ್ರೆ ಮತ್ತೆ ಬೇರೆ ಆಗತ್ತೆ, ಅಲ್ಲಿ ತಕ್ಕೆ ತವತ್ ಬಂದಂಗ ಆಗತ್ತೆ. ಸತ್ಯಾಗ ಸಾತ್ವಿಕೋ ಮತಃ. ಸರಿ, ಆಯ್ತು ಮಾತಾಜಿ ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18 10ನೇ ಶ್ಲೋಕ. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟೋ
ಮೇಧಾವಿ ಛಿನ್ನ ಸಂಶಯಃ. ಇನ್ನೊಮ್ಮೆ ಹೇಳ್ತೀನಿ ಶ್ಲೋಕ. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಜತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಛಿನ್ನ ಸಂಶಯಃ. ಇದರ ಒಂದು ಉಚ್ಚಾರಣೆ. ನ ದ್ವೇಷ್ಟ್ಯ ಕುಶಲಂ, ನ ದ್ವೇಷ್ಟ್ಯ ಕುಶಲಂ, ದ್ವೇಷ್ಟ್ಯ ಕುಶಲಂ ಬಿಡಿಸಿದಾಗ ನ ದ್ವೇಷ್ಟಿ ಅಕುಶಲಂ ಅಂತ ಹೇಳಿ 2 ಪದಗಳಾಗತ್ತೆ. ಹಾಗೆ ಹೇಳಿ ಹೇಗೆ ಇದೆಯೋ, ನ ದ್ವೇಷ್ಟ್ಯ, ಶ ನೋಡಿ ಮೂರ್ಧನಿ ಶ ಇದೆ, ದ್ವೇ ದೀರ್ಘ ಇದೆ, ದ್ವೇಷ್ಟ್ಯ ದ್ವೇಷ್ ರೋಲ್ ಮಾಡಿ ಶ ಹೇಳ್ಬೇಕು, ಆಮೇಲೆ ಟ್ಯ ಅದಕ್ಕೆ ಟ ಒತ್ತಕ್ಷರ ಹೇಳ್ಬೇಕು. ದ್ವೇಷ್ಟ್ಯ ಯ ಬರುತ್ತೆ ಲಾಸ್ಟ್ಗೆ, ಶ ಟ ಯ ಕೇಳಿಸುತ್ತೆ. ದ್ವೇಷ್ಟ್ಯ ಕುಶಲಂ ಕರ್ಮ, ಕುಶಲೇ ಇದು ನೋಡಿ ಶ ಮೂರ್ಧನಿ ಅಲ್ಲ ಇದು, ಕುಶಲೇ ನಾನು ಷಡ್ಜತೆ ದೀರ್ಘ ಇದೆ ತ್ಯಕ್ಕೆ. ತ್ಯಾಗಿ ದೀರ್ಘ, ತ್ಯಾಗಿ ಸತ್ವ ಸಮಾವಿಷ್ಟೋ ಮೂರ್ಧನಿಷ ಮತ್ತೆ ಟ ಒತ್ತು ದೀರ್ಘ ಇದೆ, ಸಮಾವಿಷ್ಟೋ. ಮೇಧಾವಿ ದೊಡ್ಡದ ಇದೆ, ಮೇಧಾವಿ ಛಿನ್ನ ಸಂಶಯ, ಛಿನ್ನ ನೋಡಿ ದೊಡ್ಡ ಚ ಇದೆ, ಚಿನ್ನ ಅಲ್ಲ ಛಿನ್ನ ಸಂಶಯ. ನಾವೇನು ಸಾಮಾನ್ಯವಾಗಿ ನ ಹೇಳ್ತೇವೆ ಅಲ್ಲಿ, ಬಟ್ ಇಲ್ಲಿ ವ ಹೇಳ್ಬೇಕು, ಯರಲವ. ಅದಕ್ಕೆ ಯಾಕಂದ್ರೆ ಅನುಸ್ವಾರ ಬದಲಾಗ್ತದೆ. ನಾವು ಸಾಮಾನ್ಯವಾಗಿ ಎಲ್ಲಕ್ಕೂ ಕೂಡ ಸಂ ಹಚ್ಚಿಬಿಡ್ತೇವೆ. ಸಂಶಯ ಮನೆ ಅನ್ನುವಂಥದ್ದು ಅನುನಾಸಿಕ ಅಂತ ತಿಳ್ಕೊಳ್ತೇವೆ. ಇಲ್ಲ, ಸಂಸ್ಕೃತದಲ್ಲಿ ಆಗಿರ್ಬೋದು, ಕನ್ನಡದಲ್ಲಿ ಆಗಿರ್ಬೋದು, ಏನು ಕ ವರ್ಗ, ಪ ವರ್ಗ, ಚ ವರ್ಗ, ತ ವರ್ಗ, ಮ ವರ್ಗ ಇದೆ ಅಲ್ಲ, ಅದ್ರ ಕೊನೆಗೆ ಏನ್ ಬರ್ತಾವಲ್ಲ, ಲೈಕ್ ಕ ಗಂಗ ಚ ಚ ಜನ್ಯ ಟಟನ ತತದನ್ನ ಪಬಬಮ್ಮ, ಇವೆಲ್ಲ ಏನಿದಾವಲ್ಲ, ಇವೆಲ್ಲ ಕೊನೆಗೆ ಲೈಕ್ ಇವೆಲ್ಲ ಏನಂತ ಕರ್ಸ್ಕೊಳ್ಳುತ್ತೆ, ಅನುಸ್ವಾರ ಅಂತ ಕರೀತಾರೆ ಅವುಗಳಿಗೆ. ಅವುಗಳಿಗೆ ಅನುಸ್ವಾರಕ್ಕಿಂತ ಅನುನಾಸಿಕ ಅಂತ ಕರೀತಾರೆ. ಸೊನ್ನೆ ಅನ್ನೋದು ಅನುಸ್ವಾರ, ಅವೆಲ್ಲ ಅನುನಾಸಿಕ. ಹಾಗಾಗಿ ಯಾವ ಪದ ಒಂದು ಸೊನ್ನೆಯ ಮುಂದೆ ಇರುತ್ತೋ ಆ ಸೊನ್ನೆಯ ಮುಂದೆ ಇರುವಂತ ವರ್ಗದ ಅನುನಾಸಿಕವನ್ನ ನಾವು ತಗೋಬೇಕು ಅಂತ ಹೇಳ್ತಾರೆ. ಇಲ್ಲಿ ಶ ಇದೆ ನೋಡಿ, ಶ ಇಲ್ಲಿ ಬಂದಾಗ ವ ಹೇಳ್ಬೇಕು, ಯರಲವ. ಇವೆಲ್ಲ ಅಯೋಗವಾಹಕಗಳು. ಯರಲ ವ ಶ ಹೀಗೆ ಬರುತ್ತೆ ಶು. ಹಾಗಾಗಿ ಅಲ್ಲಿ ವ ಅನ್ನುವಂಥದ್ದು ಇದು ಏನು ಅನುನಾಸಿಕ. ಹಾಗಾಗಿ ಸಂಶಯ, ನೋಡಿ ಮೂಗಿಂದ ಹೇಳ್ತೇವೆ ಸಂಶಯ. ಹಾಗಾಗಿ ಸಂಶಯ ಅನ್ಬೇಡಿ, ಮ ಅನ್ನೋದು ತಪ್ಪು. ಸಂಶಯ, ಛಿನ್ನ ಸಂಶಯ. ಓಕೆ, ಇದ್ರ ಒಂದು ಅರ್ಥನ ತಿಳ್ಕೊಳ್ಳೋಣ. ನ ದ್ವೇಷ್ಟಿ ಅಂದ್ರೆ ದ್ವೇಷಿಸೋದು, ನ ದ್ವೇಷ್ಟಿ ಅಂದ್ರೆ ದ್ವೇಷಿಸುವುದಿಲ್ಲ ಅಂತ. ಅಕುಶಲಂ ಕರ್ಮ, ಏನನ್ನ ದ್ವೇಷಿಸೋದಿಲ್ಲ? ಅಶುಭವಾದಂತ ಕರ್ಮವನ್ನ. ಅಕುಶಲಂ ಅಂದ್ರೆ ಅಶುಭ, ಕರ್ಮ ಅಂದ್ರೆ ಕರ್ಮ, ಅಶುಭ ಕರ್ಮವನ್ನ ದ್ವೇಷಿಸುವುದಿಲ್ಲ ಅಂತ ಮೊದಲೇ ಲೈನ್ ಹೇಳುತ್ತೆ. 2ನೇ ಚರಣ ಏನ್ ಹೇಳುತ್ತೆ? ಕುಶಲೇ ನಾನು ಷಡ್ಜತೆ. ಕುಶಲೆ ಅಂದ್ರೆ ಶುಭ ಕರ್ಮ, ಅಕುಶಲ ಅಂದ್ರೆ ಅಶುಭ ಕರ್ಮ, ಕುಶಲೆ ಅಂದ್ರೆ ಶುಭ ಕರ್ಮ. ನಾನು ಷಡ್ಜತೆ ಬಿಡಿಸಿದಾಗ ನ ಅನುಷಜ್ಜತೆ, ನ ಅನುಷಜ್ಜತೆ ಅಂದ್ರೆ ಅಂಟಿಕೊಳ್ಳೋದಿಲ್ಲ ಅಂತ. ಅನುಷಜ್ಜತೆ ಅಂದ್ರೆ ಅಂಟ್ಕೊಳ್ಳೋದು, ನ ಅನುಷಜ್ಜತೆ ಅಂದ್ರೆ ಅಂಟ್ಕೊಳ್ಳೋದಿಲ್ಲ ಅಂತ. ಇದಕ್ಕೆ ರಿಕ್ತ ಅನುರಿಕ್ತ ಅಂತ ಕರೀತಾರೆ. ಅನುರಕ್ತನಾಗುವುದಿಲ್ಲ ಅಥವಾ ಅಂಟುಕೊಳ್ಳೋದಿಲ್ಲ, ಶುಭ ಕರ್ಮದಲ್ಲಿ ಅಂಟುಕೊಳ್ಳೋದಿಲ್ಲ ಅಂತ 2ನೇ ಚರಣ ಹೇಳುತ್ತೆ. 3ನೇ ಚರಣ ತ್ಯಾಗಿ ಸತ್ವ ಸಮಾವಿಷ್ಟೋ. ತ್ಯಾಗಿಯು ಸತ್ವ ಸಮಾವಿಷ್ಟೋ, ಸತ್ವಗುಣದಿಂದ ತುಂಬಿರುವ. ಸಮಾವಿಷ್ಟ ಅಂತಂದ್ರೆ ಸತ್ವದಲ್ಲಿ ಯುಕ್ತವಾಗಿರುವಂತ ಅಥವಾ ಸತ್ವಗುಣದಿಂದ ತುಂಬಿರುವ ಅಂತ ಹೇಳ್ತಾರೆ. ಮೇಧಾವಿ, ಮೇಧಾವಿ ಅಂದ್ರೆ ಬುದ್ಧಿವಂತನಿಗೆ ಹೇಳ್ತಾರೆ. ಬುದ್ಧಿವಂತನಾದ ವ್ಯಕ್ತಿ ಚಿನ್ನ ಸಂಶಯ, ಸಂಶಯಗಳಿಂದ ಮುಕ್ತನಾಗಿರ್. ಸಂಶಯ, ಚಿನ್ನ ಅಂದ್ರೆ ಇಲ್ದೇ ಇರುವಂಥದ್ದು. ಏನಿಲ್ಲ? ಸಂಶಯ ಇಲ್ಲ, ಸಂಶಯ ಇರೋದಿಲ್ಲ ಅಥವಾ
ಚಿನ್ನ ಅಂದ್ರೆ ಮುಕ್ತ ಆಗಿರುವಂತದ್ದು, ಸಂಶಯಗಳಿಂದ ಮುಕ್ತನಾಗಿರುವಂತಾನೆ ಅಂತ ಇಲ್ಲಿ ಹೇಳುತ್ತೆ 4ನೇ ಚರಣ. ಓಕೆ, ಸೊ ಏನರ್ಥ ಕೊಡುತ್ತೆ? ನ ದ್ವೇಷ್ಟ್ಯ ಕುಶಲಂ ಕರ್ಮ. ಸಾತ್ವಿಕಯು ತ್ಯಾಗಿಯು ಅಶುಭ ಕರ್ಮವನ್ನ ದ್ವೇಷಿಸುವುದಿಲ್ಲ. ಕುಶಲೇ ನಾನು ಷಡ್ಜತೆ, ಶುಭ ಕರ್ಮಕ್ಕೂ ಕೂಡ ಅಂಟ್ಕೊಳ್ಳೋದಿಲ್ಲ. ಸತ್ವ ಸಮಾವಿಷ್ಟೋ, ಅವನು ಸತ್ವಗುಣದಿಂದ ತುಂಬಿದವನಾಗಿರ್ತಾನೆ. ಚಿನ್ನ ಸಂಶಯ, ಅವನು ಎಲ್ಲಾ ಸಂಶಯಗಳನ್ನು ಅವನ ಎಲ್ಲಾ ಸಂಶಯಗಳು ನಾಶವಾಗಿರುತ್ತವೆ ಅಂತ ಹೇಳ್ತಾರೆ. ಸೊ ಒಟ್ಟಾರೆ ಏನರ್ಥ ಕೊಡುತ್ತೆ ಈ ಶ್ಲೋಕ 4 ಚರಣ ಅಂದ್ರೆ, ಸಾತ್ವಿಕ ತ್ಯಾಗಿಯು ಅಶುಭ ಕರ್ಮವನ್ನ ದ್ವೇಷಿಸೋದಿಲ್ಲ, ಮತ್ತೆ ಯಾವಾಗ ಶುಭ ಕರ್ಮಗಳಿರುತ್ತೋ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ಅವನು ಸತ್ವಗುಣದಿಂದ ತುಂಬಿದಂತ ಒಬ್ಬ ಬುದ್ಧಿವಂತ ವ್ಯಕ್ತಿನಾಗಿರ್ತಾನೆ. ಹಾಗಾಗಿ ಅವನು ಏನೇ ಸಂಶಯ ಅವನಲ್ಲಿ ಇದ್ರೂ ಕೂಡ ಅವುಗಳಿಂದ ಅವನು ಮುಕ್ತನಾಗಿರ್ತಾನೆ ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಜೇಶ್ವರಿ ಮಾತಾಜಿ, ಆನಂದ್ ಕುಲಕರ್ಣಿ ಪ್ರಭುಜಿ, ಹರಣಿ ಕಕ್ಕೇರಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಸಜ್ಜತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯ. ಹರೇ ಕೃಷ್ಣ ಮಾತಾಜಿ. ಕೊನೆ ಚರಣ ಹೇಳಿ ಮಾತಾಜಿ ಇನ್ನೊಮ್ಮೆ. ಮೇಧಾವಿ ಚಿನ್ನ ಸಂಶಯ. ಚಿನ್ನ ಸಂಶಯ. ಮತ್ತೆ ಮೊದಲನೇ ಚರಣದಲ್ಲಿ ಕರ್ಮ ಎಳಿಬೇಡಿ. ನ ದ್ವೇಷ್ಟ್ಯ ಕುಶಲಂ ಕರ್ಮ ಅಷ್ಟೇ. ಕರ್ಮ ಎಳಿಯಂಗಿಲ್ಲ, ದೀರ್ಘ ಇದ್ದಾಗ ಮಾತ್ರ ಎಳಿತೇವೆ. ಉಳಿದಿದೆಲ್ಲ ಸರಿ ಇದೆ ಮಾತಾಜಿ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ನ ದ್ವೇಷ್ಟೈ ಕುಶಲಂ ಕರ್ಮ ಕುಶಲೇ ನಾನುಷಜ್ಯತೆ ತ್ಯಾಗಿ ಸತ್ವಂ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯ. ಹರೇ ಕೃಷ್ಣ. ಪ್ರಭುಜಿ ಅಕ್ಷರಗಳನ್ನ ಗಮನಿಸಿ ಇನ್ನೊಂದ್ ಸ್ವಲ್ಪ ಸ್ಲೋ ಆಗಿ ಹೇಳಿ ನೋಡೋಣ. ನ ದ್ವೇಷೈ ಕುಶಲಂ ಕರ್ಮ. ಇನ್ನೊಮ್ಮೆ ಗಮನಿಸಿ ಅಕ್ಷರವನ್ನ. ಹರೇ ಕೃಷ್ಣ ಪ್ರಭುಜಿ, ಇನ್ನೊಮ್ಮೆ ಗಮನಿಸಿ. ನ ದ್ವೇಷ್ಟ್ಯ. ದ್ವೇಷ್ಟ್ಯ. ಶಕೆ ಟ ಒತ್ತಿದೆ ಮತ್ತೆ ಪ್ರಭುಜಿ. ಟಕೆ ಯಾವತ್ತು? ದ್ವೇಷ್ಟ್ಯ. ದ್ವೇಷ್ಟ್ಯ. ಸರಿ ಬಂತು. ಇನ್ನೊಮ್ಮೆ ಹೇಳಿ. ಸರಿ ಇದೆ ಹೇಳಿ, ಇದು ಮಾಡ್ಕೋಬೇಡಿ. ದ್ವೇಷ್ಟ್ಯ. ಓದಿ ಮುಂದೆ. ಎರಡು ಒತ್ತಕ್ಷರ. ಮುಂದಿನ ಹೇಳಿ. ಮುಂದಿನ ಎಲ್ಲ ಚರಣ ಹೇಳಿ. ಕುಶಲೇ ನಾನು ಸಜ್ಜತೆ. ಕರೆಕ್ಟ್ ಇದೆ, ಮುಂದೆ ಹೇಳಿ. ತ್ಯಾಗಿ ಸತ್ವಂ ಸಮಾವಿಷ್ಟೋ. ಮಾತಾಡ್ತಿ. ನಿಮ್ದು ಕೇಳಿಸ್ತಾ ಇಲ್ಲ ಪ್ರಭುಜಿ, ಸ್ಲೋ ಆಗಿದೆ. ಎರಡನೇ ಮೂರನೇ ಚರಣ ಇನ್ನೊಮ್ಮೆ ಹೇಳಿ ಪ್ರಭುಜಿ. ಕುಶಲಂ ಕರ್ಮ ಕುಶಲೇ ನಾನು ಸಜ್ಜತೆ ತ್ಯಾಗಿ ಸತ್ವಂ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯ. ಸರಿ ಇದೆ. ಸತ್ವ ಸಮಾವಿಷ್ಟೋ, ಸತ್ವಂ ಅಲ್ಲ. ಇಲ್ಲ ನಿಮ್ದು ಯಾಕೋ ಬಹಳ ದೂರಾಗಿ ಹೇಳ್ತಾ ಇರೋ ತರ ಕೇಳಿಸ್ತಾ ಇದೆ. ಸತ್ವ ಸಮಾವಿಷ್ಟೋ. ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ಕುಶಲೇ ನಾನು ಸಜ್ಜತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯ. ಸರಿ ಬಂತು, ಮ್ಯೂಟ್ ಮಾಡ್ಕೊಳ್ಳಿ ಪ್ರಭುಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇನಾನುಷಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯ. ವೆರಿ ನೈಸ್, ನೀವೇ ಕರೆಕ್ಟ್ ಮಾಡ್ಕೊಂಡ್ರಿ. ಸರಿ ಬಂತು. ನೆಕ್ಸ್ಟ್ ಹೇಳಿ. ಆಯ್ತು ಮಾತಾಜಿ.
ಓಕೆ, ಇವತ್ತಿನ ಒಂದು ತರಗತಿಯ ಕೊನೆಯ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 18ರ 11ನೇ ಶ್ಲೋಕ. ನ ಹಿ ದೇಹ ಭೃತಾ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮ ಫಲತ್ಯಾಗಿ ಸ ತ್ಯಾಗೀತ್ಯಭಿಧೀಯತೆ. ಇನ್ನೊಮ್ಮೆ ಹೇಳ್ತೇನೆ ಶ್ಲೋಕ. ನ ಹಿ ದೇಹ ಭೃತಾ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮ ಫಲತ್ಯಾಗಿ ಸ ತ್ಯಾಗೀತ್ಯಭಿಧೀಯತೆ. ಇದರ ಒಂದು ಉಚ್ಚಾರಣೆ ನ ಹಿ ದೇಹ ಭೃತಾ. ದೇಹ ಭೃತಾ, ಭ ದೊಡ್ಡ ಭ ಇದೆ, ಒಟ್ಟರ್ ಸುಳಿದೆ. ದೇಹ ಭೃತಾ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ. ಶ ಇದೆ ಮತ್ತೆ ಮೂರ್ಧನಿ ಶ ಇದೆ. ಕರ್ಮಾಣ್ಯಶೇಷತಃ ಯಸ್ತು ಕರ್ಮ ಫಲತ್ಯಾಗಿ. ದೀರ್ಘ ಇದೆ ಈ ಕರ್ಮ ಫಲತ್ಯಾಗಿ. ಸತ್ಯಾಗೀತ್ಯಭಿಧೀಯತೆ. ಸತ್ಯಾಗೀತ್ಯಭಿಧೀಯತೆ. ನೋಡಿ ಇಲ್ಲಿ ತುಂಬಾನೇ ಭ ದೊಡ್ದಿದೆ, ಧಿ ದೊಡ್ದಿದೆ. ತ್ಯಾಗೀತ್ಯಭಿಧೀಯತೆ. ಧೀ ಎಳಿಬೇಕು, ಗೀ ಎಳಿಬೇಕು. ತ್ಯಾಗೀತ್ಯಭಿಧೀಯತೆ. ಓಕೆ, ಇದನ್ನು ಬಿಡಿಸಿದಾಗ ಕೊನೆಯ ಒಂದು ಲೈನು ಸ ತ್ಯಾಗಿ ಇತಿ ಅಭಿಧೀಯತೆ ಅಂತ ಕರೀತಾರೆ. ಅದನ್ನ ನಿಮ್ಗೆ ಒಟ್ಟಾರೆ ಕೂಡಿ ಹೇಳಲಿಕ್ಕೆ ನಿಮ್ಗೆ ಕಷ್ಟ ಆದ್ರೆ ಅದನ್ನ ಬಿಡಿಸಬಹುದು ನೀವು. ಏನು? ಸ ತ್ಯಾಗಿ ಸ ತ್ಯಾಗಿತಿ ಅಭಿಧೀಯತೆ. ಅಲ್ಲಿ ಅಭಿಧೀಯತೆ ಹೀಗೆ ಹೇಳ್ಬೋದು. ಇಲ್ಲಾಂದ್ರೆ ಸ ತ್ಯಾಗೀತ್ಯಭಿಧೀಯತೆ. ಅದು ಸರಿ. ಸರಿ, ಇದರ ಒಂದು ಅರ್ಥನ ತಿಳ್ಕೊಳ್ಳೋಣ. ನ ಹಿ ದೇಹ ಭೃತಾ ಶಕ್ಯಂ. ಇಲ್ಲಿ ನ ಹಿ ನಿಜವಾಗಿಯೂ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು. ಏನಿಲ್ಲ? ದೇಹ ಭೃತಾ, ದೇಹವನ್ನು ಧರಿಸುವವನಿಗೆ. ಶಕ್ಯಂ ಸಾಧ್ಯ. ಶಕ್ಯಂ ಅಂದ್ರೆ ಸಾಧ್ಯ. ನೋಡಿ, ನ ಹಿ ಇಲ್ಲ, ದೇಹ ಭೃತ ದೇಹ ಧರಿಸಿದವನಿಗೆ, ಶಕ್ಯಂ ಸಾಧ್ಯ. ಸೊ ಒಟ್ಟಾರೆ ಏನರ್ಥ ಕೊಡುತ್ತಂದ್ರೆ ದೇಹವನ್ನ ಧರಿಸಿದವನಿಗೆ ಇದು ಸಾಧ್ಯವಿಲ್ಲ ಅಂತ ಮೊದಲನೇ ಚರಣ ಹೇಳುತ್ತೆ. ಎರಡನೇ ಚರಣ ತ್ಯಕ್ತುಂ ಕರ್ಮಾಣ್ಯಶೇಷತಃ. ತ್ಯಕ್ತುಂ ಅಂದ್ರೆ ತ್ಯಜಿಸ್ಲು. ಏನನ್ನ ತ್ಯಜಿಸ್ಲು? ಕರ್ಮಾಣಿ ಅಶೇಷತಃ, ಎಲ್ಲಾ ಕರ್ಮಗಳನ್ನ ಸಂಪೂರ್ಣವಾಗಿ. ಯಾಕೆ ಸಂಪೂರ್ಣವಾಗಿ ಅಂತ ಹೇಳ್ತಾ ಇರುವಂತದ್ದು? ಕರ್ಮಾಣಿ ಅಂದ್ರೆ ಎಲ್ಲ ಕರ್ಮಗಳನ್ನ. ಅಶೇಷತಃ, ಶೇಷ ಅಂದ್ರೆ ಸ್ವಲ್ಪ ಉಳಿಯತ್ತೆ. ಅಶೇಷತಃ ಅಂದ್ರೆ ಒಂಚೂರು ಉಳಿದೇ ಇರುವ ಹಾಗೆ, ಎಲ್ಲಾ ಕರ್ಮಗಳನ್ನ ಸಂಪೂರ್ಣವಾಗಿ ಅಂತ ಹೇಳಿ. ಎಷ್ಟು ಕರ್ಮ ಫಲತ್ಯಾಗಿ ಅಂದ್ರೆ ಇಲ್ಲಿ ಎಷ್ಟು ಅಂದ್ರೆ ಎಷ್ಟು. ಆದ್ರೆ ಯಾರು ಕರ್ಮ ಫಲತ್ಯಾಗಿ, ಕರ್ಮದ ಫಲವನ್ನ ತ್ಯಜಿಸ್ತಾನೋ ಸಹ ತ್ಯಾಗೀತ್ಯಭಿಧೀಯತೆ. ಸಹ ಅಂದ್ರೆ ಅವನು ತ್ಯಾಗಿ ಎಂದು ಅಭಿಧೀಯತೆ ಕರೆಯಲ್ಪಡುತ್ತಾನೆ. ಇತಿ ಅಭಿಧೀಯತೆ ಎಂದು ಕರೆಯಲ್ಪಡುತ್ತಾನೆ ಅಂತ ಇಲ್ಲಿ ಹೇಳ್ತಾರೆ. ಇದು ಏನೋ ಒಂದೊಂದು ಚರಣ ಅರ್ಥ ಕೊಡುತ್ತಂದ್ರೆ, ಒಂದೇ ಚರಣ ದೇಹವನ್ನ ಹೊಂದಿರುವವನಿಗೆ ಕರ್ಮಾಣಿ ಅಶೇಷತಃ ತ್ಯಕ್ತುಂ ಅಥವಾ ತ್ಯಕ್ತುಂ ಕರ್ಮಾಣ್ಯ ಶೇಷತಃ, ಎಲ್ಲಾ ಕರ್ಮಗಳನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಸಾಧ್ಯವಿಲ್ಲ. ಮೂರನೇ ಚರಣ ಎಷ್ಟು ಕರ್ಮ ಫಲತ್ಯಾಗಿ, ಆದ್ರೆ ಯಾರು ಕರ್ಮಗಳ ಫಲವನ್ನ ತ್ಯಜಿಸ್ತಾನೋ ಸ ತ್ಯಾಗೀತ್ಯಭಿಧೀಯತೆ, ಅವನು ನಿಜವಾದ ತ್ಯಾಗಿ ಎಂದು ಕರೆಯಲ್ಪಡುತ್ತಾನೆ. ಒಟ್ಟಾರೆ 4 ಚರಣ ಏನರ್ಥ ಕೊಡುತ್ತಂದ್ರೆ, ದೇಹವನ್ನ ಹೊಂದಿರುವ ವ್ಯಕ್ತಿಗೆ ಎಲ್ಲಾ ಕರ್ಮಗಳನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಸಾಧ್ಯ ಇಲ್ಲ. ಆದ್ರೆ ಕರ್ಮಗಳ ಫಲವನ್ನ ತ್ಯಜಿಸುವವನು ನಿಜವಾಗಿಯೂ ಕೂಡ ತ್ಯಾಗಿ ಎಂದು ಕರೆಯುತ್ತಾರೆ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಮಾತಾಜಿ ಎಲ್ರಿಗೂ ಹೇಳಿಸ್ಬಿಡ್ತೀನಿ ಮಾತಾಜಿ, ಉಳಿದವ್ರಿಗೆ. ಇದು ಕಡೆ ಶ್ಲೋಕ. ಹೇಳ್ಸಿ ಮಾತಾಜಿ. ಗೀತಾ ಕೊಡಕಲ್ ಮಾತಾಜಿ, ಗೀತಾ ಎಂ ಮಾತಾಜಿ, ಗಾಯತ್ರಿ ಮಾತಾಜಿ, ಕೃಷ್ಣಮೂರ್ತಿ ಪ್ರಭುಜಿ, ಚನ್ನಪ್ಪರ್ ಪ್ರಭುಜಿ, ಭಾಗ್ಯಲಕ್ಷ್ಮಿ ಮಾತಾಜಿ, ಲಕ್ಷ್ಮೀ ವಿ ಮಾತಾಜಿ, ಮಲ್ಜಮ್ಮ ಮಾತಾಜಿ, ಐಶ್ವರ್ಯ ಮಾತಾಜಿ, ಸುಮಿತ್ರಮ್ಮ ಮಾತಾಜಿ, ಪ್ರಿಯಾಂಕಾ ಮಾತಾಜಿ. ಹರೇ ಕೃಷ್ಣ. ಎಲ್ರು ಹೇಳಿ. ಶ್ಲೋಕ 11. ನ ಹಿ ದೇಹ ಭೃತ ಶಕ್ಯಂ
त्यक्तुं कर्माण्यशेषतः यस्तु कर्मफलत्यागी न सत्यागी ಗೀತ್ಯಭಿಧೀಯತೆ. ಸ್ವಲ್ಪ ನೋಡಿ ಇದು ಒತ್ತಕ್ಷರಗಳನ್ನ ಸತ್ಯಾಗಿತ್ಯಭಿಧೀಯತೆ ಸತ್ಯಾಗೀತ್ಯಭಿಧೀಯತೆ ಅಭಿಧೀಯತೆ ಅಭಿಧೀಯತೆ. ಅದನ್ನ ನೀನು ಪ್ರಾಕ್ಟೀಸ್ ಮಾಡಿ ಮಾತಾಜಿ. ಶ್ಲೋಕ 11. ನ ಹಿ ದೇಹ ಭೃತಾಂ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮ ಫಲತ್ಯಾಗಿ ಸತ್ಯಾಗೀತ್ಯಭಿಧೀಯತೆ. ಸತ್ಯಾಗೀತ್ಯಭಿಧೀಯತೆ ಸತ್ಯಾಗೀತ್ಯಭಿಧೀಯತೆ. ಸರಿ ಬಂತು. ಹರೇ ಕೃಷ್ಣ ಮಾತಾಡಿ. ಶ್ಲೋಕ 11. ನಹಿ ದೇಹ ಭೃತ ಸಖ್ಯಂ ತ್ಯಕ್ತುಂ ಕರ್ಮಾಣ್ಯ ಶೇಷತಃ ಯಸ್ತು ಕರ್ಮ ಫಲ ತ್ಯಾಗಿ ಸತ್ಯಾಗೀತ್ಯ ವಿಧೀಯತೆ. ಹರೇ ಕೃಷ್ಣ ಮಾತಾಡಿ. ಸ್ವಲ್ಪ ಆದಷ್ಟು ಮಾತಾಜಿ ಗ್ಯಾಪ್ ಬರ್ದೇ ಇರೋ ಹಾಗೆ ನೀವು ನೋಡ್ಕೊಳ್ಳಿ. ಕರ್ಮಾಣ್ಯ ಶೇಷತಃ ಹೇಳಂಗಿಲ್ಲ, ಕರ್ಮಾಣ್ಯ ಶೇಷತಃ. ಮತ್ತೆ ಇಲ್ಲಿ ಸತ್ಯಾಗಿತ್ಯಭಿಧೀಯತೆ. ಸ್ವಲ್ಪ ಅಲ್ಲಿ ತ್ಯ ಆದ್ಮೇಲೆ ಗ್ಯಾಪ್ ಕೊಟ್ರಿ, ಅದೊಂದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವಾಗ್ಲೂ ಕೂಡ ಒಂದು ಚರಣ ಆದ್ಮೇಲೆ ಸ್ಟಾಪ್ ಮಾಡ್ಬೇಕು. ಬಟ್ ಒಂದು ಚರಣದ ಮಧ್ಯದಲ್ಲಿ ಯಾವುದೇ ಗ್ಯಾಪ್ ಕೊಡೋಂಗಿಲ್ಲ ಶ್ಲೋಕ ಹೇಳುವಾಗ. ಕರ್ಮಾಣ್ಯ ಶೇಷತಃ ಯಸ್ತು ಕರ್ಮ ಫಲತ್ಯಾಗಿ ಸತ್ಯಾಗಿತ್ಯಭಿಧೀಯತೆ. ಹೇಳ ಮಾತಾಜಿ. ಇಲ್ಲ, ಪ್ರಾಕ್ಟೀಸ್ ಮಾಡಿ ಮಾತಾಜಿ, ಸಮಯ ಆಗಿದೆಯಲ್ಲ ಅದಕ್ಕೋಸ್ಕರ. ಧನ್ಯವಾದಗಳು ಮಾತಾಜಿ. ಕೇಳ್ತಾ ಇಲ್ಲ ಪ್ರಭುಜಿ. ಹರೇ ಕೇಳಿಸ್ತಾ ಇಲ್ಲ ಪ್ರಭುಜಿ ನಿಮ್ದು. ಬೇಡ ಪ್ರಭುಜಿ, ನಿಮ್ದು ತುಂಬಾನೇ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ನಿಮ್ದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಪ್ರಭುಜಿ. ನೆಟ್ವರ್ಕ್ ಇದ್ದ ಜಾಗದಲ್ಲಿ ಬಂದ್ ಹೇಳೋರಾದ್ರೆ ಹೇಳಿ, ಇಲ್ಲಾಂದ್ರೆ ನೆಕ್ಸ್ಟ್. ಸರಿ ಸರಿ ಹೇಳ ಮಾತಾಜಿ. ಹೇಳಿ ಮಾತಾಜಿ. ನಹಿ ದೇಹ ಭೃತ ಶಕ್ಯಂ ತ್ಯಕ್ತುಂ ಕರ್ಮಣ್ಯಶೇಷತಃ ಯಸ್ತು ಕರ್ಮ ಫಲತ್ಯಾಗಿ ಸಾತ್ಯಾಗಿತ್ಯಭಿಧೀಯತೆ. ಸ್ವಲ್ಪ ಗಮನಿಸಿ ಮಾತಾಜಿ. ಸತ್ಯಾಗೀತ್ಯಭಿಧೀಯತೆ, ಅಲ್ಲಿ ಗ್ಯಾಪ್ ಕೊಡ್ಬೇಡಿ. ಸತ್ಯಾಗೀತ್ಯಭಿಧೀಯತೆ ಮತ್ತೆ ಕರ್ಮಾಣ್ಯ ಶೇಷತಃ ಕರ್ಮ ಫಲತ್ಯಾಗಿ. ಸ್ವಲ್ಪ ಗಮನಿಸಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 11. ಶ್ಲೋಕ 11. ನ ಹಿ ದೇಹ ಭೃತಾ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮ ಫಲತ್ಯಾಗಿ ಸತ್ಯಾಗಿತ್ಯಭಿಧೀಯತೆ. ಹರೇ ಕೃಷ್ಣ. ಸರಿ, ಇದು ಎರಡನೇ ಹೇಳಿ ಪ್ರಭುಜ. ಎರಡನೇ ಚರಣದ್ದು ಫಸ್ಟ್ ಪದ ತ್ಯಕ್ತುಂ. ಮತ್ತೆ ಕರ್ಮಾಣ್ಯ ಕಕ್ಕೆ ತವತ್ತು ತ್ಯಕ್ತುಂ. ತ್ಯಕ್ತುಂ ಕರ್ಮಾಣ್ಯ ಶೇಷತಃ. ಸರಿ ಬಂತು. ಹರೇ ಕೃಷ್ಣ. ಲಾಸ್ಟ್ ಒಬ್ರು ಹೇಳಿ ಮಾತಾಜಿ. ಉಳ್ದವ್ರು ಯಾರಿದ್ದಾರೆ ನೋಡಿ ಮಾತಾಜಿ, ಅವ್ರಿಗೆ ನಾಳೆಗೆ ತಗೊಳ್ಳೋಣ. ಗಮನ ಇರಿಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಹೇಳಿ. ಶ್ಲೋಕ 11. ನಾಹಿ ದೇಹ ಭೃತಾ ಶಕ್ಯಂ ತ್ಯಕ್ತು ಕರ್ಮಣ್ಯ ಶೇಷತಃ ಯಸ್ತೋ ಕರ್ಮ ಫಲತ್ಯಾಗಿ ಸಾತ್ಯಾಗಿತ್ಯಭಿಧೀಯತೆ. ಸ್ವಲ್ಪ ಒತ್ತಕ್ಷರಗಳನ್ನ ಗಮನಿಸಿ ಮಾತಾಜಿ, ನೀವು ಪ್ರಾಕ್ಟೀಸ್ ಮಾಡಿ. ಕೊನೆಯ ಚರಣ. ಹರೇ ಕೃಷ್ಣ. ಹಿ ದೇಹ ಭೃತಾ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮ ಫಲತ್ಯಾಗಿ ಸತ್ಯಾಗೀತ್ಯಭಿಧೀಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.
ಶ್ಲೋಕ 11 ನಹಿ ದೇಹ ಭೃತ ಶಕ್ಯಂ ತ್ಯಕ್ತು ಕರ್ಮಾಣ್ಯ ಶೇಷತಃ ಎಸ್ತು ಕರ್ಮ ಫಲ ತ್ಯಾಗಿ ಸತ್ಯಾಗಿತ್ಯ ವಿಧೀಯತೆ. ಸರಿ ಇದೆ ಮಾತಾಜಿ. ಸ್ವಲ್ಪ ಒತ್ತಕ್ಷರಗಳನ್ನ ಗಮನಿಸಿ. ತೆಕ್ತುಂ ಅದು ತೆಕ್ತುಂ ಮತ್ತೆ ದೀರ್ಘ ತ್ಯಾಗೀತ್ಯಭಿಧೀಯತೆ. ವಿಧೀಯತೆ ಪ್ರಾಕ್ಟೀಸ್ ಮಾಡ್ತೀನಿ ಮಾತಾಜಿ. ನೆಕ್ಸ್ಟ್ ಯಾರು ಹೇಳಿ? ಲಾಸ್ಟ್ ಹರೇ ಕೃಷ್ಣ ಮಾತಾಜಿ. ಐಶ್ವರ್ಯ ಮಾತಾಜಿ ಓದಿ ಮಾತಾಜಿ, ಓದಿ ಪರವಾಗಿಲ್ಲ. ಹೇಳಿ, ಯಾರು ಹೇಳ್ತಾ ಇದ್ರು ಅವ್ರು ಹೇಳಿ. ಹೇಳ್ರಿ ಬೇಗ ಇಬ್ರು. ನಹಿ ದೇಹಭೃತ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮ ಫಲ ತ್ಯಾಗಿ ಸತ್ಯಾಗೀತ್ಯಭಿಧೀಯತೆ. ಹರೇ ಕೃಷ್ಣ ಮಾತಾಜಿ. ಲಾಸ್ಟ್ ಒಬ್ರು ಹೇಳಿ. ಮಾತಾಜಿ ಹರೇ ಕೃಷ್ಣ. ಶ್ಲೋಕ 11 ನಹಿ ದೇಹಭೃತ ಶಕ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮ ಫಲ ತ್ಯಾಗಿ ಸತ್ಯಾಗೀತ್ಯಭಿಧೀಯತೆ. ಹರೇ ಕೃಷ್ಣ ಮಾತಾಜಿ ಧನ್ಯವಾದ. ಇಲ್ಲಿ ಫಲ ಕರ್ಮ ಫಲ, ಕರ್ಮ ಫಲ ಅಲ್ಲ, ಕರ್ಮ ಫಲ ತ್ಯಾಗಿ. ಕರ್ಮ ಫಲ ತ್ಯಾಗಿ. ಓಕೆ ಮಾತಾಜಿ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಧನ್ಯವಾದಗಳು ಸುಮಂಗಲ ಮಾತಾಜಿ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕೀ ಜೈ. ಶಿಲ ಪ್ರಭುಪಾದ್ ಕೀ ಜೈ. ಶಿಲ ಗುರುದೇವ ಕೀ ಜೈ. ತರಗತಿ ಕೊನೆ ಹಂತಕ್ಕೆ ಬಂದಿದೆ, ಹಾಗಾಗಿ ಏನೆಲ್ಲ ಪ್ರಶ್ನೆಗಳಿದೆಯೋ ಬರ್ದಿಟ್ಕೊಳ್ಳಿ. ಒಂದಿನ ಎಲ್ಲಾನು ಪ್ರಶ್ನೆಗಳ ಒಂದು ಸ್ಪಷ್ಟತೆಯನ್ನ ಪಡೆಯೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೆ